BEO ಆಫೀಸ್ ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಲೀಲಾವತಿ ಬ್ಲಾಕ್ ಹೆಲ್ತ್ ಆಫೀಸರ್ ಕೋಟೆಕಾರ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್, ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ ಎನ್ ಉಚ್ಚಿಲ್, ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ್ ತಲಪಾಡಿ, 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಅಮರ್ನಾಥ್ ಹಾಗೂ ಭಗವತಿ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರೆಲ್ಲರನ್ನು ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಇವರು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ, ಅಡಿ ಕಲ್ಪಿಸಿ ಇಡಿ ಮೂಡಿಸಿ ನುಡಿ ನೀಡಿದೆ ನಮನವು, ನುಡಿ ಕಲಿಸುತ್ತಾ ಆ ಹೆಜ್ಜೆಯಲು ಎಡ ಮಾಡಿದೆ ನಮನವು, ಬಾಳ ಮುದಿ ಕಲಿಯುವ ಪರಿ ಕಲಿಸುತ್ತಾ ಇರುವೆ ನಮನವು. ನಮನ ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ, ಭಗವತಿಯ
ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ. ಕರ ಜೋಡಿಸಿ ಮನದ ಪರಿಧಿ ಮೆರೆದು ಹರಿದ ನಾಮಾನವು ನಮನ ನಮನ ಚಿರಚೇತನ ಚಿರನೂತನ ಅನಂತ ನಿನಗೆ ನಮನ. ಅತಿಥಿ ದೇವೋ ಭವ ಎಂಬ ನಾಲ್ನುಡಿಯಂತೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಯಾವುದೇ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದವರನ್ನು ಮನದಾಳದಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅಂತೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗಣ್ಯರನ್ನು ಹಾಗೂ ತಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖೆ ಜೆ ಇವರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನವರ ನುಡಿಯಂತೆ ಶಾಲೆಯಲ್ಲಿ ಕಲಿಸುವವರು ಮಾತ್ರ ಶಿಕ್ಷಕರಲ್ಲ, ನಮ್ಮ ಸರಿ ತಪ್ಪುಗಳನ್ನು ಗುರುತಿಸಿ ತಿದ್ದಿ ತೀಡಿ ಬುದ್ಧಿ ಹೇಳುವ ಪ್ರತಿಯೊಬ್ಬರೂ ಶಿಕ್ಷಕರೇ. ಮಗುವಿಗೆ ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಎನ್ನುವ ನುಡಿಮುತ್ತಿನಂತೆ ಬಾಲ್ಯದಲ್ಲಿಯೇ ಪೋಷಕರು ಮಗುವಿಗೆ ಸರಿ ತಪ್ಪುಗಳ ಉತ್ತಮ ಗುಣಗಳ ಅರಿವನ್ನು ಮೂಡಿಸಿರುತ್ತಾರೆ. ರಕ್ಷಕರು ಮತ್ತು ಶಿಕ್ಷಕರು ಒಂದು ಬಂಡಿಯ ಎರಡು ಗಾಲಿಗಳಂತೆ. ಅದರಲ್ಲಿ ಒಂದು ಗಾಲಿಯ ಸಮತೋಲನ ತಪ್ಪಿದರೂ ಅದು ಆ ಮಗುವಿನ ಭವಿಷ್ಯಕ್ಕೆ ಪೆಟ್ಟಾಗಬಹುದು. ಆದ್ದರಿಂದ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ರಕ್ಷಕರು ಹಾಗೂ ಶಿಕ್ಷಕರ ಪಾತ್ರ ಸಮಾನವಾದದ್ದು. ಅದರಂತೆ ಒಂದು ವಿದ್ಯಾಸಂಸ್ಥೆ ಪ್ರಗತಿ ಪಥದಲ್ಲಿ ಸಾಗಲು ರಕ್ಷಕರಾದ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಅತ್ಯಗತ್ಯ. ಕೊರೋನಾ ಮಹಾಮಾರಿಯಿಂದಾಗಿ ಸುದೀರ್ಘ 2 ವರ್ಷದ ನಂತರ ಇಂದು ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ಶ್ರೀಮತಿ ನೀತಾ ಗಟ್ಟಿ. ಇವರು ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇಲ್ಲಿ ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತುಂಬ ಆತ್ಮೀಯರು, ಸದಾ ಹಸನ್ಮುಖಿ, ಉತ್ತಮ ವಾಗ್ಮಿಯೂ ಆಗಿರುವ ಇವರಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಪೋಷಕರಿಗೆ ಹಿತನುಡಿ ಹೇಳಲು ಕೇಳಿಕೊಂಡಾಗ 2 ಮಾತಿಲ್ಲದೆ ಒಪ್ಪಿಕೊಂಡರು. ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಮನದುಂಬಿದ ಸ್ವಾಗತವನ್ನು ಬಯಸ್ತಾ ಇದೆ. ಅಂತೆಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿಯ ಡಾಕ್ಟರ್ ಗೋಪಿಪ್ರಕಾಶ್ ಸರಲ್ಲಿ ವಿನಂತಿಸಿಕೊಂಡಿದ್ದೆ, ದಯವಿಟ್ಟು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಗೆ ತಾವು ಬಂದು ಆರೋಗ್ಯದ ಕುರಿತಾದ ಮಾಹಿತಿಯನ್ನು ನೀಡಬೇಕು, ಲಸಿಕೆಯ ಕುರಿತಾದ ಮಾಹಿತಿ ನೀಡಬೇಕು ಅಂತ ಕೇಳಿಕೊಂಡಾಗ ಖಂಡಿತ ಸಾಧ್ಯವಾದರೆ ಬರ್ತೇನೆ, ಇಲ್ಲದಿದ್ದರೆ ನಮ್ಮ ಬ್ಲಾಕ್ ಹೆಲ್ತ್ ಆಫೀಸರನ್ನು ಕಳಿಸ್ತೇನೆ ಅಂತ ಹೇಳಿದರು. ಈಗ ನಮ್ಮೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬ್ಲಾಕ್ ಹೆಲ್ತ್ ಆಫೀಸರ್ ಆಗಿ ಶ್ರೀಮತಿ ಲಲಿತಾ ಮೇಡಮ್ ಬಂದಿದ್ದಾರೆ. ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಹಾನ್, ಶಾಲಾ ನಾಯಕ ಸುಹಾನ್, ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ, ಶಾಲೆಯ ಮಕ್ಕಳೊಂದಿಗೆ ಸಮಾಲೋಚಿಸುತ್ತಾ, ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ದಿನಕರ್ ಉಳ್ಳಾಳ್ ಇವರಿಗೆ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲಾ ಉಪನಾಯಕ ಆದರ್ಶ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಿಡುವಿಲ್ಲದ ಸಮಯವನ್ನು ಬಿಡುವು ಮಾಡಿಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಾಸು ಉಳ್ಳಾಳ್ ಸರ್ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ ಬಗೆಗಿನ ಒಲವಿನಿಂದ ತನ್ನ ಅನಾರೋಗ್ಯವನ್ನು ಕಡೆಗಣಿಸಿ ಉತ್ಸಾಹದಿಂದ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ರಾಘವ ಎನ್ ಉಚ್ಚಿಲ್ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶಿಕ್ಷಣ ಮಂತ್ರಿ ಸಮೀಕ್ಷಾ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಲವು ಸಮಾಜ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸ್ಥಾನವನ್ನು ಅಲಂಕರಿಸಿಕೊಂಡು ಶಿಕ್ಷಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸದಾ ಪ್ರೋತ್ಸಾಹಿಸುತ್ತಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಶ್ರೀ ಚಂದ್ರಹಾಸ್ ಉಳ್ಳಾಳ್ ಇವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲಾ ಕ್ರೀಡಾ ಮಂತ್ರಿ ಸುಮುಖ್ ಹೂ ನೀಡಿ ಗೌರವಿಸಬೇಕಾಗಿ. ಸಜ್ಜನಿಕೆಯ ವ್ಯಕ್ತಿತ್ವ, ಶಾಲಾ ಹಿತ ಚಿಂತಕರಾಗಿ ಸದಾ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ ತಲ್ಪಾಡಿ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ
ಪ್ರಜ್ವಲ್ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಸದಾ ಲವಲವಿಕೆಯಿಂದ ಹಸನ್ಮುಖಿಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಅಳೆದು ಸುರಿದು ಕೂಲಂಕುಷವಾಗಿ ಚಿಂತಿಸುತ್ತಾ ಶಿಕ್ಷಕ ವೃಂದದೊಂದಿಗೆ ಆತ್ಮೀಯ ಬಾಂಧವ್ಯ ಹೊಂದಿರುವ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಸಬಿತಾರವರು ಕಾರಣಾಂತರದಿಂದ ಬರಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಉಪಾಧ್ಯಕ್ಷರಾದ ಶ್ರೀಯುತ ಅಮರ್ನಾಥ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂವಿಧ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ತಾರೀಕು 25/7/2022 ನೂತನವಾಗಿ ಆಯ್ಕೆಯಾದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಬಸ್ತಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಹೇಮಚಂದ್ರ ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ನಮ್ಮ ಕಬಡ್ಡಿ ಮಕ್ಕಳಿಗೆ ಎಲ್ಲಿಯೇ ಅವರಿಗೆ ಕಾಂಪಿಟಿಷನ್ಗೆ ಹೋಗಲಿಕ್ಕೆ ಸ್ಪರ್ಧೆಗೆ ಹೋಗ್ಲಿಕ್ಕೆ ಇರುವಾಗ ನಮ್ಮ ಕೋಚ್ನವರು ಅವರ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಹಗಲು ರಾತ್ರಿ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಆಗಮಿಸಿರುವ ಸರ್ವ ತರಬೇತಿದಾರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ SSLC ಟಾಪರ್ಸ್ ಆಗಿ ಸ್ಪಂದನ, ಅನಿರುದ್ಧ್ ಹಾಗೂ ತೃಷಾ ಅವರ ಮಕ್ಕಳನ್ನು ಹಾಗೂ ಮಕ್ಕಳ ಪೋಷಕರನ್ನು ಆಹ್ವಾನಿಸಿದ್ದೇವೆ. ಆಗಮಿಸಿದಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಆಗಮಿಸಿರುವ ಸರ್ವ ಪೋಷಕ ವೃಂದಕ್ಕೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತ. ಕ್ರಿಸ್ಟಲ್ ಸ್ಟುಡಿಯೋ ಮಾಲಕರು ಶ್ರೀ ಸಂತೋಷ್ ಮಾರ್ಲಾ ಹಾಗೂ ಹೊಸ ಕುರಳ ಚಾನಲ್ನವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದಕ್ಕೂ ಪ್ರೀತಿಯ ಸ್ವಾಗತ. ಆಗಮಿಸಿದ ಸರ್ವರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ ತಮಗೂ ನೆಲ್ಮೆಯ ಸ್ವಾಗತ. ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ಸರ್ಕಾರದ ಆದೇಶದ ಮೇರೆಗೆ 2 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಹಾಗೂ ಕ್ರೀಡೆಗಳನ್ನು ಜರುಗಿಸಲು ಸಾಧ್ಯವಾಗಲಿಲ್ಲ. ಆದರೆ ಪ್ರಸ್ತುತ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಬಡ್ಡಿ, ಕರಾಟೆ ಹಾಗೂ ಚಿತ್ರಕಲೆ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಹೇಗೆ ನಮ್ಮ ಶಾಲೆಯ ಕೀರ್ತಿಯನ್ನು ಇತರ ಸುತ್ತಮುತ್ತಲಿನ ಶಾಲೆಗಳಿಗಿಂತ ಉನ್ನತ ಮಟ್ಟಕ್ಕೇರಿಸಿದ್ದಾರೆ ಎನ್ನುವ ಕುರಿತು ಸವಿಸ್ತಾರವಾಗಿ ವರದಿಯನ್ನು ವಾಚಿಸಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಸರಿತಾ. ಚೇರಿ, ಮಂಗಳೂರು ದಕ್ಷಿಣ ವಲಯ ಇವರಿಗೂ, ವೇದಿಕೆಯಲ್ಲಿ ಆಸೀನರಾಗಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳಿಗೂ, ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ನಮನಗಳನ್ನು ತಿಳಿಸುತ್ತಾ 2022-23 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ವರದಿಯನ್ನು 3ನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 986 ವಿದ್ಯಾರ್ಥಿಗಳನ್ನೊಳಗೊಂಡು ಪರಿಸರದಲ್ಲೆಲ್ಲ ಉತ್ತಮ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2011-12ರಿಂದ SSLCಯ ಮೊದಲ ಬ್ಯಾಚ್ ಪ್ರಾರಂಭಗೊಂಡು ಈಗಾಗಲೇ 11 ಬ್ಯಾಚ್ಗಳು ಮುಗಿದಿರುತ್ತದೆ. ಪೋಷಕ ಬಂಧುಗಳೇ, ಮಹಾಮಾರಿ ಕೊರೋನಾದ ಹೊಡೆತದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ತುಂಬ ಕುಸಿದಿದೆ. ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ ಎಂದು ಹಿತವಚನ ನುಡಿಯುತ್ತಿದ್ದ ಶಿಕ್ಷಕ ವೃಂದ ಬೇರೆ ಉಪಾಯವಿಲ್ಲದೆ ಆನ್ಲೈನ್ ಕ್ಲಾಸ್ ಮಾಡಬೇಕಾಯಿತು. 1-1.5 ವರ್ಷದಷ್ಟು ಆನ್ಲೈನ್ ಕ್ಲಾಸ್ನಿಂದಾಗಿ ಮಕ್ಕಳು ಪೂರ್ತಿಯಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರು. ಶಾಲೆ ಪ್ರಾರಂಭವಾಗಿ ತರಗತಿ ಆರಂಭವಾದರೂ ವಿದ್ಯಾರ್ಥಿಗಳ ಗಮನ ವಿದ್ಯಾಭ್ಯಾಸದ ಕಡೆಗೆ ತರಲು ತುಂಬಾ ಕಷ್ಟಕರವಾಗಿತ್ತು. ಪೋಷಕರು ಹಾಗೂ ಶಿಕ್ಷಕರ ಪ್ರಯತ್ನದಿಂದಾಗಿ ದಿನಗಳೆದಂತೆ ಮಕ್ಕಳು ಪಾಠದೆಡೆಗೆ ಆಸಕ್ತಿ ವಹಿಸಲು ಪ್ರಾರಂಭಿಸಿದರು. ಪ್ರಸ್ತುತ 8ನೇ ತರಗತಿಯಲ್ಲಿ 97 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 89 ವಿದ್ಯಾರ್ಥಿಗಳು ಹಾಗೂ 10ನೇ ತರಗತಿಯಲ್ಲಿ 83 ವಿದ್ಯಾರ್ಥಿಗಳೊಂದಿಗೆ ಒಟ್ಟು 269 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯ ಶಿಕ್ಷಕರನ್ನೊಳಗೊಂಡು 11 ಶಿಕ್ಷಕ ವೃಂದ ಹಾಗೂ 1 ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಈ ವರ್ಷ ತಾರೀಕು 16/7/2022 ವನ ಮಹೋತ್ಸವ ಕಾರ್ಯಕ್ರಮ ಮತ್ತು ಶಾಲಾ ಕ್ಯಾಬಿನೆಟ್ ಉದ್ಘಾಟನೆ ಸಂದರ್ಭದಲ್ಲಿ 26 ಕಂಪ್ಯೂಟರ್ಗಳನ್ನೊಳಗೊಂಡ ನೂತನ ಕಂಪ್ಯೂಟರ್ ಕೊಠಡಿಯ ಉದ್ಘಾಟನೆಯೂ ಸಹ ನೆರವೇರಿತು. 2 ವರ್ಷದ ಸುದೀರ್ಘ ಅವಧಿಯಲ್ಲಿ ಯಾವುದೇ ರೀತಿಯ ಪಂದ್ಯಾಟಗಳು ನಡೆದಿರಲಿಲ್ಲ.
ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ರವರ ಅವಿರತ ಪ್ರಯತ್ನ, ವಿದ್ಯಾರ್ಥಿಗಳ ಕಠಿಣ ಶ್ರಮದಿಂದಾಗಿ ತಾರೀಕು 19/12/2021 ಸ್ವಸ್ತಿಕ್ ಫ್ರೆಂಡ್ ಕ್ಲಬ್ ರಿಜಿಸ್ಟರ್ ಪುಂಜಲ್ಕಟ್ಟೆ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿ ಬೆಳ್ತಂಗಡಿಯ ಪುಂಜಲ್ಕಟ್ಟೆಯಲ್ಲಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕರ ತಂಡ ಪ್ರಥಮ ಸ್ಥಾನ ಗಳಿಸಿದ್ದು, ಬಾಲಕಿಯರ ತಂಡ ತೃತೀಯ ಸ್ಥಾನ ಗಳಿಸಿರುತ್ತದೆ. ದಿನಾಂಕ 8/5/2022 ಕ್ರೀಡಾ ಭಾರತಿ ಬೆಳ್ತಂಗಡಿಯ ಸಹಭಾಗಿತ್ವದ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾಟವು ಉಜಿರೆಯಲ್ಲಿ ನಡೆದಿದ್ದು, ಈ ಪಂದ್ಯದಲ್ಲಿ ನಮ್ಮ ಶಾಲಾ ತಂಡವು ಪ್ರಥಮ ಸ್ಥಾನ ಗಳಿಸಿರುತ್ತದೆ. ನಮ್ಮ ಶಾಲೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಪ್ರೋತ್ಸಾಹದೊಂದಿಗೆ ದಿನಾಂಕ 29/5/2022 ಟೀಮ್ ಭಗವತಿ ತಂಡವು ಜಿಲ್ಲಾ ಮಟ್ಟದ ಬಾಲಕರ ಕಬಡ್ಡಿ ಟೂರ್ನಮೆಂಟ್ ಆಯೋಜಿಸಿದ್ದೆವು. ಊರ ಪರವೂರ ಕಬಡ್ಡಿ ಅಭಿಮಾನಿಗಳ ಪ್ರೋತ್ಸಾಹದಿಂದ ಪಂದ್ಯಾಟ ಉತ್ತಮ ರೀತಿಯಲ್ಲಿ ನೆರವೇರಿತು. ಈ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕರ ತಂಡವು ಮಾಸ್ಟರ್ ಸುಮುಖ್ನ ಅಮೋಘ ಪ್ರದರ್ಶನದೊಂದಿಗೆ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿತು. ತಾರೀಕು 20/7/2022 ಕಿನ್ನಿ ಕಂಬಳದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ತನ್ಮಯ್ 9ನೇ ತರಗತಿ ಪ್ರಥಮ ಸ್ಥಾನ, ನಿಶಾಂತ್ 8ನೇ ತರಗತಿ ಪ್ರಥಮ ಸ್ಥಾನ, ತನಿಷ್ಕ್ 8ನೇ ತರಗತಿ ಪ್ರಥಮ ಸ್ಥಾನ, ಶ್ರವಣ್ 10ನೇ ತರಗತಿ ತೃತೀಯ ಸ್ಥಾನ, ರಕ್ಷಿತ್ 9ನೇ ತರಗತಿ ತೃತೀಯ ಸ್ಥಾನ, ಮೊಹಮ್ಮದ್ ರಿಫಾದ್ 8ನೇ ತರಗತಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ಕರಾಟೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ತಾರೀಕು 26/6/2022 ವಿಜಯ ಕರ್ನಾಟಕ ಪತ್ರಿಕೆಯವರು ಆಯೋಜಿಸಿದ ಪರಿಸರ ಜಾಗೃತಿಯ ಕುರಿತಾದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ 9ನೇ ತರಗತಿಯ ವಿದ್ಯಾರ್ಥಿ ಜ್ಯೇಷ್ಠ ಆಚಾರ್ಯ ಪ್ರಥಮ ಸ್ಥಾನ ಗಳಿಸಿರುತ್ತಾನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಣ್ಣಗಳೊಂದಿಗೆ ಆಟವಾಡುತ್ತಾ ಹಲವಾರು ಪ್ರಶಸ್ತಿಗಳನ್ನು ಮಡಿಲಿಗೇರಿಸಿದ್ದಾನೆ. ಶಾಲೆಯಲ್ಲಿ ಈಗಾಗಲೇ ಶ್ರೀಮತಿ ಜಯಮಾಲಾ ಇವರಿಂದ ನೃತ್ಯ ತರಬೇತಿ ನಡೆಯುತ್ತಿದೆ. ಅಂತೆಯೇ ಶ್ರೀಯುತ ಅಶೋಕ್ ರವರಿಂದ ಕರಾಟೆ ತರಬೇತಿ ನಡೆಯುತ್ತಿದೆ. ಶಿಕ್ಷಕ ವೃಂದದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಯನ್ನು ಪೂರೈಸುತ್ತಾ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರಿಗೆ ಉತ್ತಮ ಸೌಹಾರ್ದವನ್ನು ಹೊಂದಿಕೊಂಡು ಸಂಸ್ಥೆಯ ಸಮಸ್ಯೆಗಳಿಗೆ ಸಹಕರಿಸುತ್ತಿರುವ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಉನ್ನತ ನಡವಳಿಕೆಯ ಮಕ್ಕಳಿಂದಾಗಿ ನಮ್ಮ ವಿದ್ಯಾಮಂದಿರ ಉತ್ತಮ ವಿದ್ಯಾಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮುಂದೆಯೂ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಸರಿತಾರವರಿಗೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳೆಲ್ಲ ಸೇರಿ ಹೇಗೆ ಸೌರಮಂಡಲ ಎನಿಸಿಕೊಳ್ಳುವುದೋ ಅದೇ ರೀತಿ ಒಂದು ವಿದ್ಯಾಸಂಸ್ಥೆಯು ಉತ್ತಮ ವಿದ್ಯಾಸಂಸ್ಥೆ ಎಂದೆನಿಸಿಕೊಳ್ಳಲು ಅಲ್ಲಿ ವಿದ್ಯಾರ್ಜನೆ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ ಮೂಲ ಕಾರಣ. ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದಲ್ಲಿ ಪ್ರೌಢಶಾಲಾ ಶಿಕ್ಷಣವು ಅತ್ಯಂತ ಮಹತ್ವವಾದದ್ದು. ಅದರಲ್ಲೂ 10ನೇ ತರಗತಿಯ ಫಲಿತಾಂಶವು ಅವರ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವ ಮೊದಲ ಮೆಟ್ಟಿಲಾಗಿರುತ್ತದೆ. ಅಂತೆಯೇ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಳೆದ 11 ವರ್ಷಗಳಿಂದ ಉತ್ತಮ ಸಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಕಳೆದ 2021-22ನೇ ವರ್ಷದಲ್ಲಿ ಅಂತಿಮ ಪರೀಕ್ಷೆಗೆ ಹಾಜರಾದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮಗೆ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವರಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಂತಹ 3 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏರ್ಪಡಿಸಿದ್ದೇವೆ. ಈ ಮನೋಹರ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಸ್ವಪ್ನ ಅವರು. ಜ್ಞಾನವನ್ನು ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದು, ಅದನ್ನು ತುಂಬಿಕೊಳ್ಳುವುದು ಕಷ್ಟ. ಯಶಸ್ಸಿನ ಗುಟ್ಟಿರುವುದು ಪ್ರಯತ್ನದಲ್ಲಿ. ಎಲ್ಲರಿಗೂ ನನ್ನ ಶುಭ ನಮನಗಳು. ಉನ್ನತಿಯ ಗುರಿ ಮುಟ್ಟಲು ನಿರಂತರ ಪ್ರಯತ್ನದ ಬೆಂಬಲ ಅತಿ ಅಗತ್ಯ. ನಮ್ಮ ಈ ಜೀವನದ ಸಣ್ಣ ಪುಟ್ಟ ಗುರಿಗಳು ನಮ್ಮನ್ನು ಉನ್ನತಿಯ ಶಿಖರದತ್ತ ಕರೆದೊಯ್ಯುತ್ತದೆ. ಸಾಧನೆ ಮತ್ತು ಪ್ರಶಂಸೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ.
ಬಹುಮಾನ, ಸನ್ಮಾನ, ಗುರುತಿಸುವಿಕೆ ಇವುಗಳು ಸಾಧನೆಗೆ ಉತ್ತೇಜನ ನೀಡುವ ಅಸ್ತ್ರಗಳಾಗಿವೆ. ನಮ್ಮ ಗುರಿಗಳನ್ನು ಏಕಾಗ್ರತೆಯಿಂದ ಸತತ ಪ್ರಯತ್ನದ ಮೂಲಕ ಸಾಧನೆ ಮಾಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆಯ ಸಂಗತಿ. 2021-22ನೇ ಸಾಲಿನ 10ನೇ ತರಗತಿಯ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿ 598 ಅಂದರೆ 95.68 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಸ್ಪಂದನಾ ವಿಪಿ. ಈಕೆ ಮತ್ತು ಈಕೆಯ ಪೋಷಕರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಕೆಯು ಸದಾ ಅಭ್ಯಾಸದ ಚಿಂತನೆಯಲ್ಲಿಯೇ ಇದ್ದು ಮಿತ ನಗು ಹಾಗೂ ತುಂಬು ಗಂಭೀರತೆಯನ್ನು ಮೈಗೂಡಿಸಿಕೊಂಡಿರುವ ನಮ್ಮೆಲ್ಲರ ನಲ್ಮೆಯ ವಿದ್ಯಾರ್ಥಿನಿ. ತನ್ನ ಸತತ ಕಠಿಣ ಪರಿಶ್ರಮದಿಂದ ನಮ್ಮ ಶಾಲೆಯಲ್ಲಿ SLC ಪರೀಕ್ಷೆಯಲ್ಲಿ ನಮ್ಮ ಶಾಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನಮಗೆಲ್ಲರಿಗೂ ಕೀರ್ತಿಯನ್ನು ತಂದಿರುವರು. ಇವರನ್ನು ಇಂದಿನ ಸಭೆಯ ಮುಖ್ಯ ಅತಿಥಿ ಹಾಗೂ ಸಂಪನ್ಮೂಲ ವ್ಯಕ್ತಿ BRP ಮ್ಯಾಂಗ್ಳೂರ್ ಸೌತ್ ಶ್ರೀಮತಿ ನೀತಾ ಗಟ್ಟಿರವರು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈತನು ಶ್ರೀಯುತ ಸೂರ್ಯನಾರಾಯಣ ಕಾರಂತ್ ಹಾಗೂ ಶ್ರೀಮತಿ ಕವಿತಾ ಕೆ ಇವರ ಹೆಮ್ಮೆಯ ಪುತ್ರನಾಗಿದ್ದಾನೆ. ಸದಾ ತನ್ನ ಅಭ್ಯಾಸದ ಚಿಂತನೆಯಲ್ಲಿದ್ದು ಮಿತಭಾಷಿ ಹಾಗೂ ಗಾಂಭೀರ್ಯವನ್ನು ಮೈಗೂಡಿಸಿಕೊಂಡಿರುವ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ. ತನ್ನ ಸೌಮ್ಯ ಸ್ವಭಾವದಿಂದ ಎಲ್ಲ ಶಿಕ್ಷಕರ ಮನಸ್ಸಿನಲ್ಲಿ ಒಳ್ಳೆಯ ವಿದ್ಯಾರ್ಥಿ ಅನ್ನುವ ಭಾವನೆಯನ್ನು ಉಂಟು ಮಾಡಿದ್ದಾನೆ. ಅಲ್ಲದೆ 2021-22ನೇ ಸಾಲಿನಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನುವ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈತನು 597 95.52 ಅಂಕಗಳನ್ನು ಪಡೆದು ನಮಗೆ ಹಾಗೂ ನಮ್ಮ ಶಾಲೆಗೆ ಕೀರ್ತಿ ತಂದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ಇವರ ಅನುಪಸ್ಥಿತಿಯಲ್ಲಿ ಇವರ ಹೆತ್ತವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತೃತೀಯ ಸ್ಥಾನದಲ್ಲಿ ಇರುವ ಕುಮಾರಿ ತ್ರಿಷಾ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಕೆಯು ಶ್ರೀಯುತ ಸಂತೋಷ್ ಮತ್ತು ಶ್ರೀಮತಿ ಸುನೀತಾರವರ ಹೆಮ್ಮೆಯ ಮಗಳಾಗಿದ್ದಾಳೆ. ಈಕೆಯು ಸದಾ ಅಭ್ಯಾಸದ ಚಿಂತನೆಯಲ್ಲಿ ಇದ್ದು ಮಿತಭಾಷಿ, ಮಿತನಗು ಹಾಗೂ ತುಂಬು ಗಂಭೀರತೆಯನ್ನು ಮೈಗೂಡಿಸಿಕೊಂಡಿರುವ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ. ಶೈಕ್ಷಣಿಕ ಜ್ಞಾನ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಹೆಚ್ಚು ಆಸಕ್ತಿಯನ್ನು ಹೊಂದಿರುವ ಮೃದು ಸ್ವಭಾವದ ಈ ವಿದ್ಯಾರ್ಥಿನಿ ಎಲ್ಲ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. ಕಳೆದ ಶೈಕ್ಷಣಿಕ ವರ್ಷದ 10ನೇ ತರಗತಿಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಎಂಬ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ. ಇವರು ತನ್ನ ಸಾಧನೆಯಿಂದ 595 95.20 ಅಂಕಗಳನ್ನು ಗಳಿಸಿದ್ದಾರೆ. ಇವರನ್ನು ಇಂದಿನ ಸಭೆಯ ಅತಿಥಿ ಶ್ರೀಮತಿ ಲಲಿತಾ ಮೇಡಮ್, ಬ್ಲಾಕ್ ಹೆಲ್ತ್ ಆಫೀಸರ್
ವಿದ್ಯಾರ್ಥಿಗಳೇ, ನಿಮ್ಮ ಕಲಿಕಾ ಮನೋಭಾವವು ಇನ್ನೂ ಉತ್ತುಂಗಕ್ಕೆ ಏರಲಿ. ಭವಿಷ್ಯದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಸುಖಮಯವಾದ ಜೀವನ ನಿಮ್ಮದಾಗಲಿ ಎಂದು ಮನತುಂಬಿ ಆಶಿಸುತ್ತೇನೆ. ದೇವರು ನಿಮಗೆ ಶ್ರೀರಕ್ಷೆಯನ್ನು ನೀಡಲಿ. ಧರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಪುರಸ್ಕಾರವನ್ನು ನೀಡಿ ಗೌರವಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಸ್ವಪ್ನ ಮೇಡಮ್. ಕ್ರೀಡೆ ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಇದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮ ಅಭಿವೃದ್ಧಿಯ ಮೂಲವಾಗಿದೆ. ಇಂದಿನ ಬಿಡುವಿಲ್ಲದ ದಿನಚರಿಯಲ್ಲಿ ಕ್ರೀಡೆಗಳು ಏಕೈಕ ಸಾಧನವಾಗಿದೆ. ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಕ್ರೀಡಾ ಸಂಪ್ರದಾಯ ಬೆಳೆದು ಬಂದಿದೆ. ಎಲ್ಲ ಕ್ರೀಡಾ ಪಂದ್ಯಗಳಲ್ಲೂ ಕಬಡ್ಡಿ ಪಂದ್ಯಾಟವು ಬಹಳ ಆಸಕ್ತಿಯನ್ನು ಮೂಡಿಸುವಂತಹ ಹಾಗೂ ಎಲ್ಲರ ನೆಚ್ಚಿನ ಪಂದ್ಯವಾಗಿದೆ. ಹಾಗೆಯೇ ನಮ್ಮ ಈ ಭಗವತಿ ಶಾಲೆ ಹಲವಾರು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಲವಾರು ಕಡೆ ನಡೆದ ಕಬಡ್ಡಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಎಲ್ಲ ಪಂದ್ಯಾಟಗಳಲ್ಲೂ ಜಯಬೇರಿ ಮೊಳಗಿಸಿ ಉತ್ತಮ ಪ್ರಶಸ್ತಿಗಳನ್ನು ಪಡೆದು ನಮ್ಮ ಶಾಲೆಯ ಹೆಸರನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಈ ರೀತಿಯ ಉತ್ತಮ ಪ್ರದರ್ಶನಕ್ಕೆ ಒಬ್ಬರು ಮಾರ್ಗದರ್ಶಕ ಇರಲೇಬೇಕು. ಅವರೇ ನಮ್ಮ ಭಗವತಿ ಶಾಲೆಯ ಪ್ರತಿಭಾವಂತ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಶಿವಪ್ರಸಾದ್. ವಿದ್ಯಾರ್ಥಿಗಳು ಯಾವ ಪಂದ್ಯಾಟದಲ್ಲಿ ಭಾಗವಹಿಸಿದರೂ ಅದನ್ನು ಜಯಿಸಲೇಬೇಕು ಎನ್ನುವ ಅವರಲ್ಲಿರುವ ಛಲ, ಪರಿಶ್ರಮ ಹಾಗೂ ಅರ್ಪಣಾ ಮನೋಭಾವ ಈ ಎಲ್ಲ ಯಶಸ್ಸಿಗೆ ಕಾರಣ. ದೇಹದ ಆರೋಗ್ಯವನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ಊಟ ಉಪಚಾರಗಳನ್ನು ಬದಿಗಿರಿಸಿ ತಮ್ಮ ಸಹಚರ ತರಬೇತುದಾರರೊಂದಿಗೆ ಶ್ರಮವಹಿಸಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಎಲ್ಲೆಡೆ ಮಿಂಚುವಂತೆ ಮಾಡಿದ್ದಾರೆ ಹಾಗೂ ಈ ಮೂಲಕ ನಮ್ಮ ಶಾಲೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಈಗ ಕಬಡ್ಡಿ ಪಂದ್ಯಾಟದಲ್ಲಿ ಉತ್ತಮ ಸಾಧನೆಯನ್ನು ತೋರಿದಂತಹ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದನ್ನು ನೆರವೇರಿಸಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಸ್ವಪ್ನ ಹಾಗೂ ಶ್ರೀಮತಿ ತ್ರಿವೇಣಿಯವರು. ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಕ್ರೀಡೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇಂತಹ ಕ್ರೀಡೆಗಳಲ್ಲಿ ಕಬಡ್ಡಿಯು ಬಲು ಪ್ರಮುಖವಾದ ಆಟವಾಗಿದೆ. ನಮ್ಮ ಶಾಲೆಗೂ ಹಾಗೂ ಕಬಡ್ಡಿಗೂ ನಿಕಟವಾದ ಸಂಪರ್ಕವಿದೆ. ಈ ಆಟಕ್ಕಾಗಿ ಸಿದ್ಧಗೊಳಿಸಿದ ತಂಡವು ವಾಡಿಕೆಯಂತೆ ಪ್ರತಿ ವರ್ಷವೂ ವಿಜಯಮಾಲೆಯನ್ನು ತನ್ನ ಕೊರಳಿಗೇರಿಸಿಕೊಂಡು ಬರುತ್ತದೆ. ನಮ್ಮ ಶಾಲೆಯ ಕಬಡ್ಡಿ ತಂಡವು ಶಿಕ್ಷಣ ಇಲಾಖೆ, ಹವ್ಯಾಸಿ ಬಳಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದ ಕಬಡ್ಡಿ ಪಂದ್ಯಾವಳಿಯಲ್ಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಬರುತ್ತಲಿದೆ. ಇದಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಅವಿರತ ಶ್ರಮ, ಸಹನೆ, ತ್ಯಾಗ, ಆರೋಗ್ಯಕರ ಸ್ಪರ್ಧಾ ಮನೋಭಾವವೇ ಕಾರಣವಾಗಿದೆ. ಹಾಗೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಈ ಶಾಲೆಯ ದೈಹಿಕ ಶಿಕ್ಷಕ ಶ್ರೀಯುತ ಶಿವಪ್ರಸಾದ್ ಅವರ ಅವಿರತ ಶ್ರಮ, ಪ್ರೋತ್ಸಾಹ, ತರಬೇತಿಯಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಕ್ರೀಡಾ ಪಂದ್ಯಗಳಲ್ಲಿ ಸರಿಸಾಟಿ ಇಲ್ಲದೆ ಪ್ರಶಸ್ತಿಯನ್ನು ತಮ್ಮ ಹೆಗಡೆಗೇರಿಸಿಕೊಳ್ಳುತ್ತಿದ್ದಾರೆ. ಕಬಡ್ಡಿಯಲ್ಲಿ ವಿಶೇಷ ದಾಖಲೆಯ ಜಯವನ್ನು ಪಡೆದಂತಹ ಅಪ್ರತಿಮ ಆಟಗಾರರಾದ ನಮ್ಮ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ. ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನವರು ನಡೆಸಿದ ಸ್ವಸ್ತಿಕ್ ಪ್ರೋ ಕಬಡ್ಡಿ ಉತ್ಸವ ಕನ್ನಡದ ಮೇರು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಸ್ಮರಣಾರ್ಥವಾಗಿ ಜರುಗಿಸಲ್ಪಟ್ಟ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಶಾಲಾ ಕಬಡ್ಡಿ ತಂಡವು ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿರುತ್ತದೆ. ಹಾಗೆಯೇ ಉಜಿರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಂತೆಯೇ ಜಿಲ್ಲಾ ಮಟ್ಟದ ಕಬಡ್ಡಿ ಟ್ರೋಫಿ ಟೂರ್ನಮೆಂಟ್ ನಮ್ಮ ಭಗವತಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಈಗ ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಂತಹ ಕ್ರೀಡಾಳುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ. ಪ್ರಪ್ರಥಮವಾಗಿ ಈ ಪಂದ್ಯಾಟಗಳ ಕ್ಯಾಪ್ಟನ್ ಮಾಸ್ಟರ್ ನುಮಾನ್ ಇವರು ಉತ್ತಮ ಹಿಡಿತಗಾರ ಅನ್ನುವ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಸ್ಟರ್ ನುಮಾನ್ ಇವರನ್ನು ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಸರ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೇಷ್ಠ, ಸವ್ಯಸಾಚಿ, ಹೀರೋ ಆಫ್ ದ ಟೂರ್ನಮೆಂಟ್ ಅನ್ನುವ ಕೀರ್ತಿಗೆ ಬಾಧಕರಾಗಿದ್ದಾರೆ. ಕ್ರೀಡಾ ಮೈದಾನದಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿ
ಪ್ರತಿ ದಾಳಿಯಲ್ಲೂ ಮುಟ್ಟಿದ್ದೆಲ್ಲ ಚಿನ್ನ, ಪಡೆದದೆಲ್ಲ ಅಂಕ ಅನ್ನುವ ಘೋಷವಾಕ್ಯ ಎಲ್ಲ ದೈಹಿಕ ಶಿಕ್ಷಕರಿಂದ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಎಲ್ಲರ ಬಾಯಲ್ಲೂ ಕ್ರೀಡಾ ಮೈದಾನದಲ್ಲಿ ವೇಗದ ಕುದುರೆ, ಜಿಗಿಯುವ ಜಿಂಕೆ ಅನ್ನುವ ಜಯಘೋಷದಿಂದ ಇವರನ್ನು ಕಬಡ್ಡಿ ಪಂದ್ಯಾಟದಲ್ಲಿ ಅತಿ ಎತ್ತರಕ್ಕೇರಿಸಿತ್ತು. ಮಾಸ್ಟರ್ ಹಾರ್ದಿಕ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರು ಈ ಪಂದ್ಯಾಟದಲ್ಲಿ ಉತ್ತಮ ದಾಳಿಗಾರ ಅನ್ನುವ ಪ್ರಶಂಸೆಗೆ ಒಳಗಾಗಿದ್ದಾರೆ. ಹೆತ್ತವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಸ್ಟರ್ ಹಾರ್ದಿಕ್, ಮಾಸ್ಟರ್ ಅಭಿಷೇಕ್ ತಂಡದ ಆಟಗಾರ, ಮಾಸ್ಟರ್ ಮನೀಶ್, ಮಾಸ್ಟರ್ ಯತೀಶ್, ರಿಷಿ ಗಂಭೀರ್, ಮಾಸ್ಟರ್ ಹವ್ಯಾಸ್ ಇವರಿಗೆ ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ ಎನ್ ಉಚ್ಚಿಲ್ ರವರು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಸ್ಟರ್ ನಿತಿನ್ ಇವರಿಗೆ ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರ ಸುಳ್ಳಾಲ್ ರವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಮರಣಿಕೆಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅವರಿಗೆ ಸ್ಮರಣಿಕೆಯನ್ನು ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಶುಭ ಕಾಮನೆಗಳು ವಿದ್ಯಾರ್ಥಿಗಳೇ. ನಿಮ್ಮ ಸಾಧನ ಜೀವನವು ನಿರಂತರವಾಗಿ ಮುಂದುವರಿಯಲಿ. ನಿಮ್ಮ ಕ್ರೀಡಾ ಭವಿಷ್ಯವು ಉಜ್ವಲವಾಗಲಿ. ಶ್ರೀದೇವರು ನಿಮಗೆ ಉತ್ತಮ ಆರೋಗ್ಯ, ಸುದೀರ್ಘ ಆಯಸ್ಸನ್ನು ನೀಡಲಿ ಎಂದು ಆಶಿಸುತ್ತೇನೆ. ಹಾಗೆ ನಮ್ಮ ವಿದ್ಯಾರ್ಥಿನಿಯರು ಕೂಡ ಕ್ರೀಡೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಹಾಗೆ ಮುಂಚೂಣಿಯಲ್ಲಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿಸುವುದು ನಮ್ಮ ಗೌರವ. ಅವರ ವಿವರಗಳನ್ನು ನೀಡಲಿದ್ದಾರೆ ನಮ್ಮ ಶಿಕ್ಷಕಿ ಶ್ರೀಮತಿ ತ್ರಿವೇಣಿ. ಶುಭ ನಮನ. ದಿನಾಂಕ 19/12/2021 ಕುಂಜಾಲಕಟ್ಟೆಯಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಭಗವತಿ ಶಾಲೆಯ ವಿದ್ಯಾರ್ಥಿನಿಯರು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ ದಿನಾಂಕ 29/5/2022 ನಮ್ಮ ಭಗವತಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ನಮ್ಮ ಭಗವತಿ ಶಾಲೆಯ ವಿದ್ಯಾರ್ಥಿನಿಯರು ಶೋ ಮ್ಯಾಚ್ ಪಂದ್ಯಾಟವನ್ನು ಆಡಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಶಸ್ತಿ ಪಡೆದ ವಿದ್ಯಾರ್ಥಿನಿಯರ ವಿವರ ಹೀಗಿದೆ. ಈ ವಿದ್ಯಾರ್ಥಿನಿಯರು ವೇದಿಕೆಗೆ ಬಂದು ಗಣ್ಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಇವರಿಗೆ ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಶ್ರೀಯುತ ಮಾಧವ ತಲಪಾಡಿ ಸರ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಮೊದಲನೆಯದಾಗಿ ಸಮೀಕ್ಷಾ 10ನೇ ತರಗತಿ, ಸ್ವಸ್ತಿ ರೈ 10ನೇ ತರಗತಿ, ಪ್ರತೀಕ್ಷಾ 9ನೇ ತರಗತಿ, ಸ್ಮರಣಿಕೆಯನ್ನು ನೀಡಿದಂತಹ ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಶ್ರೀಯುತ ಮಾಧವ ತಲಪಾಡಿ ಸರ್ ಇವರಿಗೆ ಧನ್ಯವಾದ. ಇನ್ನು ಮುಂದಿನ ಸ್ಮರಣಿಕೆಯನ್ನು ನಮ್ಮ ಭಗವತಿ ಪ್ರೌಢಶಾಲೆಯ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅಮರ್ನಾಥ್ ಇವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಮನ್ವಿತಾ ಎಂ 9ನೇ ತರಗತಿ, ತೃಷಾ 8ನೇ ತರಗತಿ, ಧೃತಿ ಧೀರಜ್ 10ನೇ ತರಗತಿ. ಸ್ಮರಣಿಕೆಯನ್ನು ನೀಡಿದಂತಹ ನಮ್ಮ ಭಗವತಿ ಪ್ರೌಢಶಾಲೆಯ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅಮರ್ನಾಥ್ ಇವರಿಗೆ ಧನ್ಯವಾದ. ಇನ್ನು ಮುಂದಿನ ಸ್ಮರಣಿಕೆಯನ್ನು ನಮ್ಮ ಭಗವತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಂತಹ ಶ್ರೀಮತಿ ಪ್ರಮೀಲಾ ಇವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಪಿಶಾಗಟ್ಟಿ 8ನೇ ತರಗತಿ, ಚರಿಷ್ಮಾ 10ನೇ ತರಗತಿ, ಮನ್ವಿತಾ ಸಿ 9ನೇ ತರಗತಿ. ಸ್ಮರಣಿಕೆಯನ್ನು ನೀಡಿದಂತಹ ನಮ್ಮ ಭಗವತಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಮೀಲಾ ಇವರಿಗೆ ಧನ್ಯವಾದ. ಹಾಗೆಯೇ ಸ್ಮರಣಿಕೆ ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಅಭಿನಂದನೆಗಳು. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಉತ್ತಮ ಪ್ರಶಸ್ತಿಯನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತರುವಂತಾಗಲಿ ಎಂದು ನಾವೆಲ್ಲರೂ ಹಾರೈಸುತ್ತೇವೆ. ಧನ್ಯವಾದ. ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೂ ಅಭಿನಂದನೆಗಳು. ಪುರಸ್ಕಾರ ನೀಡಿ ಗೌರವಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಸ್ವಪ್ನ ಮತ್ತು ಶ್ರೀಮತಿ ತ್ರಿವೇಣಿ. ಯಾವುದೇ ಒಂದು ತಂಡವು ಯಾವುದೇ ಕ್ರೀಡೆಯಲ್ಲಿ ಜಯಗಳಿಸಬೇಕಾದರೆ ಅದರ ಹಿಂದೆ ತರಬೇತುದಾರರ ಪಾತ್ರ ಬಹಳ ಪ್ರಮುಖವಾದದ್ದು. ಅವರ ಮಾರ್ಗದರ್ಶನ, ಅವರ ಪರಿಶ್ರಮ ಕೂಡ ಪ್ರಶಂಸನೀಯ.
ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಲವು ಕಡೆ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಜಯಗಳಿಸಲು ಕಾರಣಕರ್ತರು ನಮ್ಮ ಶಾಲೆಯ ನೆಲ್ಮೆಯ ದೈಹಿಕ ಶಿಕ್ಷಕ ಹಾಗೂ ಅವರ ಸಹಚರ ತರಬೇತುದಾರರು. ನಮ್ಮ ದೈಹಿಕ ಶಿಕ್ಷಕರ ಜೊತೆ ಸದಾ ಅವರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತು ನೀಡಿ ಉನ್ನತ ಜಯಗಳಿಸಲು ಕಾರಣರಾದ ಅವರ ಮಿತ್ರವೃಂದ ಹಾಗೂ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಅಕ್ಷಯ್ ಹಾಗೂ ನಿತೇಶ್ ಇವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಲತಾರವರು. ನಮಗೆಲ್ಲರಿಗೂ ಆತ್ಮೀಯ ನಮನಗಳು. ಈ ಪ್ರಪಂಚವು ಭಗವಂತನ ಒಂದು ಅಪೂರ್ವ ಸೃಷ್ಟಿ. ಇಲ್ಲಿ ಜನ್ಮ ಹೆತ್ತುವ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೂ ಈ ಜಗತ್ತೊಂದು ರಂಗಭೂಮಿ ಇದ್ದಂತೆ. ಅದರ ಮೇಲೆ ನಾವೆಲ್ಲರೂ ಒಂದೊಂದು ವಿಧದ ಪಾತ್ರಧಾರಿಗಳು. ಸೋಲು ಗೆಲುವುಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸೋಲು ಬಂದಾಗ ಕುಗ್ಗದೆ ಧೈರ್ಯದಿಂದ ಮುನ್ನಡೆಯುತ್ತಾ ಕೊನೆಗೊಮ್ಮೆ ಗೆಲುವು ಸಾಧಿಸ್ತೇವೆ. ಆದರೆ ನಮ್ಮ ಈ ಭಗವತಿ ಶಾಲೆಯು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಉತ್ತಮ ಹೆಸರನ್ನು ಪಡೆದುಕೊಂಡಿದೆ. ಅದರಲ್ಲೂ ಕ್ರೀಡೆಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದು ಜಿಲ್ಲೆಯಲ್ಲೂ ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ನಮ್ಮ ಈ ಶಾಲೆಯ ಹೆಸರು ಬರುವಂತೆ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಇದಕ್ಕೆ ಸದಾ ಪ್ರೋತ್ಸಾಹ ಸಹಕಾರ ಕೊಡುವ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯ ಶಿಕ್ಷಕರು, ಅಲ್ಲದೆ ಪ್ರತಿಭಾವಂತ ಕ್ರೀಡಾಪಟು ನಮ್ಮ ಈ ಶಾಲೆಯ ಹೆಮ್ಮೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ಸರ್. ಇವರು ತಮ್ಮ ಸಹಚರ ತರಬೇತಿದಾರರೊಂದಿಗೆ ಹಗಲು ಇರುಳು ಎನ್ನದೆ ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಸಹಚರ ತರಬೇತಿದಾರರು ತಮ್ಮ ವೈಯಕ್ತಿಕ ಕೆಲಸವನ್ನು ಬದಿಗೊತ್ತಿ ಶರೀರದ ಆಲಸ್ಯವನ್ನೂ ಲೆಕ್ಕಿಸದೆ ಹಗಲು ಇರುಳು ಸದಾ ವಿದ್ಯಾರ್ಥಿಗಳ ಗೆಲುವಿನ ಹಾದಿಗೆ ಅವಿರತವಾಗಿ ಶ್ರಮವಹಿಸಿ ತರಬೇತಿಯನ್ನು ನೀಡಿದ್ದಾರೆ. ಅವರ ಈ ಕಠಿಣ ಪರಿಶ್ರಮದಿಂದ ನಮ್ಮ ವಿದ್ಯಾರ್ಥಿಗಳು ಇಂದು ಪ್ರತಿಯೊಂದು ಕ್ರೀಡಾ ಪಂದ್ಯದಲ್ಲಿ ಉತ್ತಮ ಮೇಲುಗೈಯನ್ನು ಸಾಧಿಸುತ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಸಾಧಿಸಲಿಕ್ಕಿದ್ದಾರೆ. ಅಂತಹ ತರಬೇತಿದಾರರನ್ನು ಸನ್ಮಾನಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಶ್ರೀಯುತರು ವೇದಿಕೆಗೆ ಬಂದು ನಮ್ಮ ಗಣ್ಯರಿಂದ ಕಿರು ಕಾಣಿಕೆಯನ್ನು ಪಡೆದು ಸನ್ಮಾನಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಥಮವಾಗಿ ಶ್ರೀಯುತ ಯತೀನ್, ಇವರು ಕಬಡ್ಡಿ ಪಂದ್ಯಾಟದಲ್ಲಿ ಯೂನಿವರ್ಸಿಟಿ ಪ್ಲೇಯರ್. ಶ್ರೀಯುತ ಯತೀನ್ ರವರು. ಹಾಗೆ ಇವರು ಗಲ್ಫ್ ರಾಷ್ಟ್ರಗಳಾದಂಥ ಕತರ್, ದುಬೈ ಇಲ್ಲಿಯೂ ಕಬಡ್ಡಿಯನ್ನು ಆಡಿ ನಮ್ಮ ಒಂದು ಗರಿಮೆಯ ಛಾಪುವನ್ನು ಮೂಡಿಸಿದ್ದಾರೆ. ಇವರನ್ನು ಇಂದಿನ ನಮ್ಮ ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಶ್ರೀಮತಿ ನೀತಾ ಮೇಡಮ್ ರವರು ಕಿರು ಕಾಣಿಕೆ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಇನ್ನೋರ್ವರು ನಿತೇಶ್, ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು. ಇವರು ಕೂಡ ಕಬಡ್ಡಿ ಪಂದ್ಯದ ರಾಜ್ಯ ಮಟ್ಟದಲ್ಲಿ ಇವರು ಆಟಗಾರರಾಗಿದ್ದಾರೆ. ಇವರು ವೇದಿಕೆ ಬಂದು ಗೌರವ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ನಿತೇಶ್. ಇನ್ನು ಮಧುಸೂದನ್, ಇವರು ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರ, ಅಲ್ಲದೆ ಓಪನ್ ಮ್ಯಾಚ್ ಎಲ್ಲೆಲ್ಲೂ ನಡೆಯುವ ಪ್ರತಿಯೊಂದರಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಭಾಗವಹಿಸಿ ಪಂದ್ಯ ಶ್ರೇಷ್ಠ ಎಂದು ಎನಿಸಿಕೊಂಡವರು. ಇವರು ವೇದಿಕೆ ಬಂದು ಕಿರು ಕಾಣಿಕೆ ಸನ್ಮಾನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀಮತಿ ಲಲಿತಾ ಮೇಡಮ್. ನಮ್ಮ ಇನ್ನೊಬ್ಬರು ತರಬೇತಿದಾರರು ಅಕ್ಷಯ್, ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು. ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಆಟಗಾರರು, ಅಲ್ಲದೆ ಉತ್ತಮ ವಾಲಿಬಾಲ್ ಆಟಗಾರರು ಕೂಡ ಆಗಿದ್ದಾರೆ. ಇವರು ಕೂಡ ವೇದಿಕೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಗೌತಮ್, ಧನ್ಯವಾದಗಳು ಮೇಡಮ್. ಗೌತಮ್ ಇವರು ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರರು ಹಾಗೂ ಎಲ್ಲ ಕಡೆಗಳಲ್ಲಿ ನಡೆಯುವಂಥ ಓಪನ್ ಮ್ಯಾಚ್ಗಳಲ್ಲಿ ಅತ್ಯುತ್ತಮ ಆಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟವರು. ಇವರು ವೇದಿಕೆ ಬರಬೇಕು ಕೇಳಿಕೊಳ್ತೇವೆ. ಇವರನ್ನು ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕರ ಉಳ್ಳಾಲ್ ಸರ್ ಕಿರು ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇನ್ನೊಬ್ಬರು ಪ್ರೀತಮ್, ಪ್ರೀತಮ್ನವರು ಹೇಳಬೇಕೆಂದರೆ ಇವರು ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರರು ಹಾಗೂ KG ಮತ್ತು ಓಪನ್ ಮ್ಯಾಚ್ಗಳಲ್ಲಿ ಉತ್ತಮ ಪಂದ್ಯವನ್ನು ಆಡಿರುವವರು. ಇನ್ನೊಬ್ಬರು ಬ್ರಿಜೇಶ್, ಧನ್ಯವಾದಗಳು ಸರ್. ಬ್ರಿಜೇಶ್ ಇವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಇವರು ಕೂಡ ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರರು ಹಾಗೂ ವಾಲಿಬಾಲ್ ಆಟಗಾರರು ಕೂಡ ಆಗಿದ್ದಾರೆ. ಅವರಿಬ್ಬರು ಈಗ ಅನುಪಸ್ಥಿತಿಯಲ್ಲಿದ್ದಾರೆ. ಪುರಸ್ಕಾರ ನೀಡಿ ಗೌರವಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು.
ಧನ್ಯವಾದಗಳು ಶ್ರೀಮತಿ ಲತಾ ಇವರಿಗೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಂಪನ್ಮೂಲ ವ್ಯಕ್ತಿಯಾಗಿ ಈ ಸಭೆಗೆ ಆಗಮಿಸಿರುವ ಶ್ರೀಮತಿ ನೀತಾ ಗಟ್ಟಿ. ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮಂಗಳೂರು ದಕ್ಷಿಣ ವಲಯದ ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿರುತ್ತಾರೆ. ಇಲಾಖೆಯ ಕಾರ್ಯ ಒತ್ತಡವಿದ್ದರೂ ಅದನ್ನೆಲ್ಲ ನಿಭಾಯಿಸಿಕೊಂಡು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ನಮ್ಮ ಶಾಲೆಯ ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ. ಪಾದಸರದಂತೆ ಸದಾ ಲವಲವಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಉತ್ತಮ ವಾಗ್ಮಿಯೂ ಆಗಿದ್ದಾರೆ. ಇವರು ಇಂದಿನ ಸಭೆಯಲ್ಲಿ ಪೋಷಕರನ್ನು ಉದ್ದೇಶಿಸಿ ಮಕ್ಕಳ ಶಿಕ್ಷಣದ ಬೆಳವಣಿಗೆಗೆ ಪೋಷಕರ ಪಾತ್ರ ಎಂಬುದರ ಬಗ್ಗೆ ಒಂದೆರಡು ಮಾತನಾಡಲು ಕೇಳಿಕೊಳ್ಳುತ್ತೇನೆ. ಶಿಕ್ಷಣಕ್ಕಾಗಿ ದಾಖಲಾತಿ ಮಾಡಿಕೊಂಡಿರುವಂತಹ ಎಲ್ಲ ಪೋಷಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯ ಶಿಕ್ಷಕ ವೃಂದಕ್ಕೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಮಾತುಗಳನ್ನು ಮುಂದುವರಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರಿಕೊಳ್ತಿದ್ದೇನೆ. ಪೋಷಕರು ಅವರಿಗೆ ನೀವು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಸುರೇಖಾ ಮೇಡಮ್ ಹೇಳಿದ ಕೂಡಲೇ ನನ್ನ ಎದೆ ಡವ ಅಂತ ಹೇಳಲಿಕ್ಕೆ ಶುರುವಾಗಿದೆ. ಸತ್ಯವಾದ ಮಾತು. ಯಾಕೆ ಹೇಳಿದರೆ, ನಾನು ಸಂಪನ್ಮೂಲ ವ್ಯಕ್ತಿ, ಶಿಕ್ಷಕರಿಗೆ ನಾವು ತರಬೇತಿ ಕೊಡೋದು. ಯೂಶ್ವಲಿ ಶಿಕ್ಷಕರಿಗೆ ಬೇರೆ ಬೇರೆ ರೀತಿಯ ಏನು ಇಲಾಖೆ ಹೇಳ್ತದೆ ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ಸರಕಾರಿ ಶಾಲೆಯ ಶಿಕ್ಷಕರಿಗೆ ತರಬೇತಿಗಳನ್ನು ಕೊಡ್ತೇವೆ. ಆಗ ಅವರ ಎದುರಲ್ಲಿ ನಿಂತು ಮಾತನಾಡೋದು ಬೇರೆ, ಈಗ ಪೋಷಕರ ಎದುರಲ್ಲಿ ನಿಂತು ಮಾತಾಡೋದು ಅಂತ ಹೇಳಿ ಅವರು ನಿನ್ನೆ ಹೇಳಿದಂದಿನಿಂದ ನನ್ನ ಆತ್ಮವಿಮರ್ಶ ಆಗ್ತಾ ಇದೆ. ಒಬ್ಬರಿಗೆ ಏನಾದರೂ ಹೇಳಬೇಕಿದ್ರೆ ತನ್ನಷ್ಟಕ್ಕೆ ನಮ್ಮದೇನು ಅಂತ ನಮಗೆ ಗೊತ್ತಿರಬೇಕು, ಸರಿ ತಾನೆ? ಆ ಮಾತುಗಳು ಸ್ವೀಕೃತಿ ಆಗಬೇಕಿದ್ರೆ ಅದರಲ್ಲಿ ಅಷ್ಟು ಆ ಕ್ವಾಲಿಟಿ ಇರಬೇಕು. ಇವರು ಇವತ್ತು ನಿಜವಾಗಿ ಕರೀಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದು ಮುಖ್ಯವಾದ ಕಾರಣ ನಿಮ್ಗೆಲ್ಲರಿಗೂ ಗೊತ್ತು, ಅದು ಇಡೀ ಪ್ರಪಂಚದಾದ್ಯಂತದ ಸತ್ಯ ಅಂತ ಹೇಳಿದ್ರೆ, ಕೊರೋನಾ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬಾರದ್ದನ್ನು ಕೊಡಬೇಕಾಯಿತು. ಮುಖ್ಯವಾಗಿ ಮೊಬೈಲ್. ಏನು ಮಾಡ್ತದೆ ಮೊಬೈಲ್? ಅದು ಮಕ್ಕಳ ಪ್ರಶ್ನೆ ಅಲ್ಲ. ಯಾವೊಬ್ಬನ ಕೈಯಲ್ಲಿ ಮೊಬೈಲ್ ಇದ್ದರೆ ಅವನು ಇಡೀ ಒಂದು ಸಮೂಹದಿಂದ ಬೇರ್ಪಡ್ತಾನೆ. ಮೊಬೈಲ್ ಮಾತಾಡದಿದ್ರೆ ತೊಂದರೆ ಇಲ್ಲ, ಅದನ್ನು ನೋಡ್ತಾ ಅವ ನಗುತ್ತಾನೆ, ನೋಡ್ತಾ ವ್ಯವಹರಿಸ್ತಾನೆ. ಅದರಲ್ಲಿರುವ ಸಂಗೀತ ಅದು ಎಲ್ಲವನ್ನು ತುಂಬ ಎಂಜಾಯ್ ಮಾಡ್ತಾನೆ. ಸುತ್ತಮುತ್ತಲು ಯಾರಿದ್ದಾರಂತೇಳಿ ಒಂದು ಪರಿವೇ ಇಲ್ಲ. ಅದರ ಜೊತೆಗೆ ಅದರೊಟ್ಟಿಗಿರುವಂತಹ ವಾಟ್ಸ್ಯಾಪ್, ಅದರಲ್ಲಿರುವಂತಹ ಫೇಸ್ಬುಕ್, ಎಲ್ಲ ಅದರಲ್ಲಿ ಬರುವಂತಹ ಸ್ಟೇಟಸ್ಗಳು, ಕುತ್ಕೊಂಡೆ ಅದನ್ನೆಲ್ಲ ಹೇಳ್ತಾರೆ ಮೊಬೈಲ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ವಾಟ್ಸ್ಯಾಪ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ವಿಶ್ವವಿದ್ಯಾನಿಲಯದ ತರಕ ಆಗಿದೆ. ಜನರಿಗೆ ಪುಸ್ತಕ ಓದಲಿಕ್ಕೆ ಈಗ ಸಮಯ ಇರೋದಿಲ್ಲ. ಹಾಗಿರುವಾಗ ಮೊಬೈಲಲ್ಲೇ ಅವರು ಎಲ್ಲವನ್ನು ತಿಳ್ಕೊಳ್ತಾರೆ. ಹಾಗಿರುವಾಗ ಈ ಪೋಷಕರಿಗೀಗ ಹೇಗೆ ಹೇಳುವುದು, ಮೊಬೈಲನ್ನು ಮಕ್ಕಳಿಗೆ ಕೊಡಬೇಡಿ, ಮೊಬೈಲಿಂದ ಮಕ್ಕಳು ಹಾಳಾಗ್ತಾರೆ ಅಂಥೇಳಿ ಹೇಗೆ ಹೇಳೋದು ಅಂಥೇಳಿ ನನ್ನಲ್ಲಿ ಒಂದು ಪ್ರಶ್ನೆ. ಮೊಬೈಲಿಂದ ಒಂದೇ ದಿವಸದಲ್ಲಿ ಎಲ್ಲರ ಮನಸ್ಥಿತಿ ಹಾಳಾಗ್ತದೆ. ಉದಾಹರಣೆಗೆ ಈ 2 ದಿವಸದಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲೆಲ್ಲ ಇಡೀ ಮನಸ್ಥಿತಿ ಹಾಳಾಗ್ತದೆ. ಅಂದರೆ ಯಾವ ಒಂದು ವಿಷಯ ಈಗ ನಮಗೆ ಕೇಂದ್ರ ಬಿಂದುವಾಗಿರುವಂಥದ್ದು ಮೊಬೈಲ್ ಆದರೆ ಮನಸ್ಥಿತಿ ಹಾಳು ಮಾಡಲಿಕ್ಕೆ ಸಮಯವೇ ಇಲ್ಲ. ಹಾಗಾದರೆ ನಾವು ಹೇಗೆ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಅದರಿಂದ ಮಕ್ಕಳು ಹಾಳಾಗ್ತಾರೆ ಪೋಷಕರೇ ಅಂತ ಹೇಳಲಿಕ್ಕೆ ಇಲ್ಲಿ ಪಾಯಿಂಟ್ ನನಗೆ ಉಳಿದಿಲ್ಲ ಅಂತ ಅನ್ನಿಸ್ತದೆ. ಇವತ್ತು ನಾನು ಮಾತನಾಡುವಾಗ ನನ್ನ ಪೋಷಕ ಮಿತ್ರರು ಮಾತ್ರ ಇರ್ತಾರೆ, ಅಲ್ಲಿ ನನ್ನ ಮಕ್ಕಳು ಇರುವುದಿಲ್ಲ ಅಂತೇಳಿ ನಾನು ಭಾವಿಸಿದ್ದೆ. ಅಲ್ಲಿ ನನ್ನ ಮಕ್ಕಳಿದ್ದಾರೆ, ಅವರು ಕೂಡ ನನ್ನ ಮಾತಿಗೆ ಕಿವಿಯಾಗ್ತಾ ಇದ್ದಾರೆ. ಈ ರಿಸೋರ್ಸ್ ಪರ್ಸನ್ ಈಗ ನನ್ನ ಪೋಷಕರಿಗೆ ಏನು ಹೇಳಿಕೊಡ್ತಾರೆ ನೋಡಬೇಕು, ಮೊಬೈಲೇ ತೆಗ್ದಿಡಿ, ಅದು ಮಾಡಿ ಇದು ಮಾಡಿ, ಒಟ್ರಾಶಿ ಈಗ ಇನ್ನು ಅಮ್ಮ ಬಂದು ನನ್ನನ್ನು ಇವತ್ತು ಲಗಾಡಿ ತೆಗಿತಾರೆ ಅಂತೇಳಿ ಅನ್ನಿಸ್ತಿರ್ಬೋದು. ಇಲ್ಲ, ನಾನು ಯಾವಾಗಲೂ ಪ್ರಾಕ್ಟಿಕಲ್ ಆಗಿಯೇ ಒಂದು ವಿಷಯವನ್ನು ಹೇಳ್ತೇನೆ. ನನ್ನದೇ ಸ್ವಂತ ಜೀವನದ ಒಂದು ಉದಾಹರಣೆ ಕೊಟ್ಟು ಬಹುಶಃ ಅದರ ನಂತರ ನಿಮಗೆ ಏನೂ ಹೇಳಲಿಕ್ಕೆ ನನ್ನಲ್ಲಿ ಬಾಕಿ ಇರೋದಿಲ್ಲ. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ನನ್ನ ಮಾತು ಒಂದು ವೇಳೆ ರೆಕಾರ್ಡ್ ಆಗಿ ಎಲ್ಲಿಯಾದರೂ ನನ್ನ ಮಗನಿಗೆ ಮುಟ್ಟಿದ್ರೆ ಅವನು ಕೂಡ ನಗಾಡಿಯಾನು. ಯಾಕಂದರೆ ಅವನಿಗೆ ಮೆಚ್ಯೂರ್ಡ್, ಅವನಿಗೆ ಈಗ 25-26 ವರ್ಷ ವಯಸ್ಸು, ನನ್ನ ಮಗಳಿಗೆ 29 ವರ್ಷ ವಯಸ್ಸು. ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಹೋಗ್ತೇನೆ. ನೀವು ಯಾವುದನ್ನು ನಿಮಗೆ ತಗೊಳ್ಬೇಕು ಅನ್ನಿಸ್ತದೆ ಅದನ್ನು ಮಾತ್ರ ತಗೊಳ್ಳಿ, ಅದನ್ನು ಬಿಟ್ಟು ಬಿಡಿ.
ನನಗೆ ಸೆಕೆಂಡ್ PUC ಆಗಿ ಫಸ್ಟ್ ಇಯರ್ ಡಿಗ್ರಿಗೆ ಬರುವಾಗ ಆ ರಜೆಯಲ್ಲಿ ನನಗೆ ಮದುವೆ ಆಯಿತು. ನನ್ನ ತಂದೆದ್ದು ಒಂದೇ ಪಾಲಿಸಿ, ನನ್ನ ತಂದೆ ಹೆಸರು ಸುಂದರಗಟ್ಟಿ ಅಂತ. ಅವರದ್ದು ಒಂದೇ ಪಾಲಿಸಿ, ಹೆಣ್ಣು ಮಕ್ಕಳು ಗಂಡನೊಟ್ಟಿಗೆ ಇರಬೇಕು, ಅವಳಿಗೆ ಅವನೇ ಯಜಮಾನ, ಬಿಟ್ಟು ಅವಳು ಕೆಲಸಕ್ಕೆ ಹೋಗಬಾರ್ದು. ಕೆಲಸಕ್ಕೆ ಹೋದರೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಗಂಡಸರೇ ಯಜಮಾನರು ತಾನೇ, ಅದಕ್ಕೆ ಅವರು ಕೆಲಸಕ್ಕೆ ಹೋಗಬಾರ್ದು ಅಂತ. ಅವರು ಹೇಳುವ ಮಾತು, ಆ ಮಾತಿಗೆ ಸಂಬಂಧಪಟ್ಟಾಗಿ ಒಂದು ಮೌಲ್ಯವನ್ನು ಹೇಳೋದಿದ್ರೆ ಅವರು ಹೇಳುವ ಮಾತು ಅಕ್ಷರಶಃ ಸತ್ಯ. ಹಣಕಾಸಿನ ತುರ್ತಿದ್ರೆ ಮಾತ್ರ ಹೆಂಗಸರು ಹೊರಗೆ ಹೋಗಬೇಕು, ಮತ್ತು ಅದು ಬಿಟ್ಟರೆ ಅವರು ಸಂಪೂರ್ಣ ವಿದ್ಯಾಭ್ಯಾಸ ಪಡಿಬೇಕು, ಎಲ್ಲ ರೀತಿಯ ಕೌಶಲ್ಯ ಇರಬೇಕು. ಯಾಕಂದ್ರೆ ಅವರ ಮನೆಯಲ್ಲಿ ಇಡೀ ಒಂದು ಪ್ರಪಂಚ ಬೆಳೀತದೆ, ಅದೇ ಅವರ ಮಕ್ಕಳು. ಮಕ್ಕಳಿಗೆ ಊಟ ಕೊಡೋದ್ರಿಂದ ಇಟ್ಟು ಅವರ ಬಟ್ಟೆಗಳಿಗೆ ಸ್ವಚ್ಛವಾಗಿ ತೊಳೆಯೋದ್ರಿಂದ ಇಟ್ಟು ಅದೆಲ್ಲ ಒಂದು ಅದ್ಭುತವಾದ ಕೆಲಸ. ಅದು ಒಂದು ಎಂಥ ನನಗೊಂದು ಏನೂ ಅಲ್ಲದ ಒಂದು ಕೆಲಸ ಅಂತ ನಾವು ಪರಿಗಣಿಸದೇ ಇದ್ದರೆ ಅದು ನಿಜವಾದ ಒಂದು ಮಹತ್ ಕಾರ್ಯ. ಮಾರ್ಕ್ ಕಮ್ಮಿ ಆದರೆ ಬೇಸರಿಸಬೇಡಿ, ದಯವಿಟ್ಟು ಏನಾಗೋದಿಲ್ಲ. ಈ 10th ಮಾರ್ಕ್ ಏನೂ ಅಲ್ಲ, 10th ಕೂಡ ದೊಡ್ಡ ಮಾರ್ಕ್ ಬರೆದಿದ್ರೆ ಏನೂ ಆಗುವುದೇ ಇಲ್ಲ. ಸೆಕೆಂಡ್ PUC ಇನ್ನೂ ಒಂದು ದೊಡ್ಡ ಹಂತ ಇದೆ, ಅಲ್ಲಿಗೆ ರೆಡಿ ಮಾಡಿ. ಆದರೆ ನೀವು ನಿಮ್ಮ ಮಕ್ಕಳೊಟ್ಟಿಗೆ 5th ಕಣ್ಣು ಎತ್ತದೆ ಮಕ್ಕಳೊಟ್ಟಿಗೆ ಇರಬೇಕು. ಮಕ್ಕಳಿಗೆ ಅವರ ಆಯ್ಕೆ ಏನು, ಇಚ್ಛೆ ಏನು, ಆ ಸಮಯದಲ್ಲಿ ಮಕ್ಕಳಿಗೆ ಭದ್ರತೆಗೆ ಕೊರತೆ ಉಂಟಾಗಬಾರ್ದು. ಮಕ್ಕಳು ಲೆಕ್ಕ ಹಾಕ್ತಾರೆ ಅವರ ಪೇರೆಂಟ್ಸನ್ನು, ನನ್ನ ಅಮ್ಮ ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ, ನನ್ನ ಅಪ್ಪ ನನ್ನನ್ನು ಎಷ್ಟು ನೋಡ್ತಾ ಇದ್ದಾರೆ ಅಂತ ಹೇಳಿ. ಶಿಕ್ಷಕರೆಲ್ಲ ಸೆಕೆಂಡರಿ, ಅವರವರಿಂದ ಎಷ್ಟು ಸಾಧ್ಯ ಇದೆ ಈ ಹಂತದಲ್ಲಿ ಅಷ್ಟು ಕೆಲಸ ಅವರು ಮಾಡ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿ ನಾನು ನನ್ನ ಅನುಭವದಲ್ಲಿ ಹೇಳೋದಿದ್ರೆ, 5th ನಂತರ ಮಕ್ಕಳು ಸ್ವಲ್ಪ ಹಾರ್ಮೋನ್ ಅವರ ವೇರಿಯೇಷನ್ ಶುರು ಆಗ್ತದೆ. ಅವರ ತಪ್ಪಲ್ಲ, ಮಕ್ಕಳ ತಪ್ಪೇ ಅಲ್ಲ, ಮಕ್ಕಳು ಅಷ್ಟರವರೆಗೆ ಸಣ್ಣವರಾಗಿರ್ತಾರೆ. ಆಮೇಲೆ ಅವರಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗುವಾಗ ಅವರಿಗೆ ಈಚೆ ಕಡೆಯಿಂದ ಅವರು ಸಣ್ಣವರೂ ಅಲ್ಲ, ಈಚೆ ಕಡೆಯಿಂದ ಅವರು ದೊಡ್ಡವರೂ ಅಲ್ಲ. ಕೆಲವರು ತುಂಬ ಧೈರ್ಯ ತೆಗೆದುಕೊಂಡು ಬಿಡ್ತಾರೆ. ಮತ್ತೊಮ್ಮೊಮ್ಮೆ ಅಮ್ಮ ಏನೂ ಅಲ್ಲ, ಅಮ್ಮನಿಗೇನೂ ಗೊತ್ತಿಲ್ಲ, ಅಪ್ಪನಿಗೇನೂ ಗೊತ್ತಿಲ್ಲ ಅಂತೇಳಿ ಅನ್ನಿಸಿಬಿಟ್ಟು ಅವರು ಮಕ್ಕಳು ಪೇರೆಂಟ್ಸನ್ನು ನಿರಾಕರಿಸಲಿಕ್ಕೆ. ಆದರೆ ನಾವು ಪ್ರೀತಿ ಕೊಟ್ಟಲ್ಲಿ ನಮ್ಮನ್ನು ಅತ್ಯಂತ ಗೌರವಿಸ್ತಾರೆ. ಒಂದು ಸಲ ಯಾರ ಹತ್ರ ಅದರೊಟ್ಟಿಗೆ ಹೋಗಿ ಏನಾದರೂ ತಿಂದು ಬಂದರೆ, ಹೊರಗಿನ ವಸ್ತು ತಿಂದು ದಯವಿಟ್ಟು ಹಣ ನಾವು ಕೊಡ್ತೇವೆ. ನಾವೀಗ ಯಾವಾಗಲೂ ನೋಡ್ತೇವೆ ಮಕ್ಕಳು ಶಾಲೆಗೆ ಬರುವ ಮೊದಲು ಅಲ್ಲಿ ಅಂಗಡಿಯಿಂದ ತಿಂಡಿ ತಿಂತಾರೆ. ಅವರಿಗೆ ಹಣ ಕೊಟ್ಟವರು ಯಾರು? ಮುಂಚೆ ನಮ್ಮ ಅಪ್ಪ ಒಂದು ಐಸ್ ಕ್ಯಾಂಡಿಗೆ ಕೂಡ ದುಡ್ಡು ಕೊಡ್ತಿರ್ಲಿಲ್ಲ, ಬಾಕಿಯವ್ರು ತಿಂತ ಇರುವಾಗ ನಾವು ಆಸೆ ಪಡ್ತಿದ್ದೆವು. ಆಗದ ಕಾಲ ಕಷ್ಟ ಇತ್ತು ಹಣಕ್ಕೆ. ಈಗ ಮಕ್ಕಳಿಗೆ ಹಣ ಕೊಡೋದಿದ್ರೆ ಸರಿ ಆಗೋದಿಲ್ಲಲ್ಲ ಅಂತೇಳಿ ಸ್ವಲ್ಪ ದುಡ್ಡು ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ, ಅಲ್ಲಿ ಎಲ್ಲ ಅಂಗಡಿಗಳಲ್ಲಿ ನಿಂತುಕೊಂಡು ಮಕ್ಕಳು ಎಲ್ಲ ತಿಂದುಕೊಂಡೇ, ಕುರ್ಕುರೆ ಎಲ್ಲ ತಿಂದುಕೊಂಡೇ ಅವರು ಏನು ಮಾಡ್ತಾರೆ, ಶಾಲೆಗೆ ಬರೋದು. ಇದು ನಾನು ಗಮನಿಸಿದ ಅಂಶ. ಒಂದು, ಅವರ ಆರೋಗ್ಯ ಕೆಡ್ತದೆ. ಇನ್ನೊಂದು, ಪ್ಯಾಕೆಟ್ ಆಗಿ ನೇತಾಡಿಸಿರ್ತಾರಲ್ಲಿ, ಪ್ಯಾಕೆಟ್ ನೇತಾಡಿಸಿರ್ತಾರಲ್ಲ, ಮಕ್ಕಳಿಗೆ ಆ ಗ್ಲಿಟರ್ ಉಂಟಲ್ಲ, ಅವರಿಗೆ ಆಸಕ್ತಿ ಆಗ್ತದೆ. ಮಕ್ಕಳು ಸ್ವಲ್ಪ ಒಬ್ಬ ಹೇಳ್ತಾನೆ, ಅದು ಒಂದು ನೋಡುವನ, ಅವರು ತಿಂತಾರೆ, ನನ್ನ ಅಪ್ಪ ಸಹ ತಿಂತಾರೆ, ಸ್ವಲ್ಪ ಅಣ್ಣ ತಿಂತಾರೆ, ನಾವು ನೋಡುವನ. ಸ್ವಲ್ಪ ನಮಗೆ ಗೊತ್ತೇ ಆಗುದಿಲ್ಲ ಮಕ್ಕಳು ಅದನ್ನು ತಿಂದದ್ದು. ಈಗೀಗ ಶಾಪ್ಸ್ಗಳಲ್ಲಿ ಕೂಡ ಸಣ್ಣ ಸಣ್ಣ ಡೋಸಿನಲ್ಲಿ ಮಾದಕ ವಸ್ತುಗಳ ವಿತರಣೆ ಆಗ್ತದೆ. ಇಟ್ಸ್ ವೆರಿ ಡೇಂಜರಸ್. ಅನುಭವವನ್ನು ಹಂಚಿಕೊಳ್ಳುತ್ತಾ ಮಕ್ಕಳನ್ನು ಹೇಗೆ ಸಂಸ್ಕಾರಯುತರನ್ನಾಗಿ, ಹಾಗೆ ಅವರಲ್ಲಿ ಹೇಗೆ ಆತ್ಮವಿಶ್ವಾಸ ಮೂಡಿಸಬೇಕು, ಶಿಕ್ಷಕರಿಗೆ ಮನದಟ್ಟು ಮಾಡಿಕೊಟ್ಟಂತಹ ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಏಳಿಗೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರ ಪಾತ್ರವು ಅತ್ಯಂತ ಮಹತ್ವವಾದುದು. ಅದಕ್ಕಾಗಿ ಪ್ರತಿ ವರ್ಷವೂ ಹೊಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ. ನಾವು ಈಗಾಗಲೇ ತರಗತಿವಾರು ಪೋಷಕರ ಸಭೆ ನಡೆಸಿ ಶೈಕ್ಷಣಿಕ ವರ್ಷ 2022-23ನೇ ಸಾಲಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿರುತ್ತೇವೆ. ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಇವರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ. ದಯವಿಟ್ಟು ಮ್ಯಾಮ್ ಎರಡು ಮಾಹಿತಿ ಲಸಿಕೆ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಕೋವಿಡ್ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಕೆಲವು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಇಡಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಜೀವನ ಉಸಿರು ಮತ್ತು ಹೆಸರು, ಇದರ ನಡುವಿನ ನಮ್ಮ ಜೀವನ. ಮಗು ಹುಟ್ಟಿದಾಗ ಉಸಿರಿರ್ತದೆ, ನಾವು ಸಾಯಬೇಕಾದ್ರೆ ಹೆಸರಿರ್ತದೆ. ಇದರ ನಡುವಿನ ಜೀವನವನ್ನು ನಾವು ಆರೋಗ್ಯಯುತವಾಗಿ ಮಾಡಬೇಕಾಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶತಮಾನಕ್ಕೆ ಒಂದು ಸಲ
ಮಾರಕ ಕಾಯಿಲೆಗಳು ಅಥವಾ ಸಾಂಕ್ರಾಮಿಕ ಕಾಯಿಲೆಗಳು ಬರ್ತದೆ. ಅದೇ ರೀತಿಯಲ್ಲಿ ನಾವು ಈಗ ಮೇಡಮ್ ಅವರು ಹೇಳಿದರು, 2 ವರ್ಷದಿಂದ ಕೋವಿಡಿನಿಂದಾಗಿ ಮಕ್ಕಳಲ್ಲಿ ಆಗುವಂಥ ಕೆಲವು ಬದಲಾವಣೆಗಳು, ಕ್ಲಾಸಸ್ಗಳಾಗಲಿಲ್ಲ ಇದರ ಬಗ್ಗೆ. ಈಗ ನಾನು ಕೋವಿಡ್ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಾದ್ರೆ ಸ್ವಲ್ಪ ನಾವು ಕೋವಿಡನ್ನ ಸ್ವಲ್ಪ ಹಿಂದೆಯನ್ನು ವಿಮರ್ಶೆ ಮಾಡುವ. ಈಗ 2019ಕ್ಕೆ ಕೋವಿಡ್ ಫಸ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮಲ್ಲಿ ಲಸಿಕೆಗಳು ಇರಲಿಲ್ಲ. ಫಸ್ಟ್ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸುಮಾರು 500 ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅದೆಲ್ಲ ನಿಮಗೆ ಗೊತ್ತಿರ್ಬೋದು. ನಂತರ ಕೋವಿಡ್ ಫಸ್ಟ್ ಅಲೆಯ ಕೊನೆಯ ಹಂತಕ್ಕೆ ಬಂದಾಗ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದರು. ಫಸ್ಟಾಗಿ ಎಲ್ಲ ಆರೋಗ್ಯ ಇಲಾಖೆಯವರಿಗೆ ತಗೊಳ್ಬೇಕು, ಅದರೊಟ್ಟಿಗೆ ಫ್ರಂಟ್ ಲೈನ್ ವರ್ಕರ್, ಪೊಲೀಸರು ಮತ್ತು ಯಾರು ಜನರೊಂದಿಗೆ ಕೆಲಸ ಮಾಡ್ತಾರೆ ಅವರು ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಮಾಡಿದರು. ಆಗ ನಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು, ಯಾರು ಈ ಲಸಿಕೆಯನ್ನು ತಗೊಳ್ತಾರೋ ಅವರು 2 ವರ್ಷಕ್ಕೆ ಸತ್ತೋಗ್ತಾರೆ ಅಂತೇಳಿ. ನಾವು ಯಾವ ರೀತಿಯಲ್ಲಿ ಲಸಿಕೆಯನ್ನು ತಗೊಳ್ಳೋದು? ಆದರೆ ನಾವು ಸರ್ಕಾರಿ ವ್ಯವಸ್ಥೆ ಒಳಗಿರೋದ್ರಿಂದ ನಾವು ತಗೊಳ್ಳೇಬೇಕಾಗ್ತದೆ. ಆಗ ನಾವು ಯೋಚನೆ ಮಾಡಿದ, ಒಂದು ವೇಳೆ ಒಂದು ರಾಷ್ಟ್ರದಲ್ಲಿ ಎಲ್ಲ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಅಥವಾ ಪೊಲೀಸರು, ಫ್ರಂಟ್ ಲೈನ್ ವರ್ಕರು ಇಂಥವರಿಗೆ ಲಸಿಕೆ ಕೊಟ್ಟು 2 ವರ್ಷದಲ್ಲಿ ಅವರನ್ನ ಸಾಯಿಸಿದರೆ ಈ ರಾಷ್ಟ್ರ ಏನಾಗ್ಬೋದು? ರಾಷ್ಟ್ರ ಉಳಿಲಿಕ್ಕೆ ಸಾಧ್ಯನಾ? ಒಬ್ಬರು ವೈದ್ಯರು ಆಗಬೇಕಾದ್ರೆ 25 ವರ್ಷ ಕಾಯಬೇಕಾಗ್ತದೆ. ನಾವು ಈ ವಿಷಯವನ್ನು ಆಲೋಚನೆ ಮಾಡಿ ನಾವು ಧೈರ್ಯದಲ್ಲಿ ಲಸಿಕೆಯನ್ನು ತಗೊಂಡು ಆದರೆ ನಮಗೆ ಏನೂ ತೊಂದರೆ ಆಗಲಿಲ್ಲ. ಅದೇ ರೀತಿಯಲ್ಲಿ ನಂತರ 16+ನವರಿಗೆ ಮತ್ತು ಕೆಲವು ಕಾಯಿಲೆ ಇರುವವರಿಗೆ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಸರ್ಕಾರದವರು ಹೇಳಿದರು. ಆದರೆ ಹೆಚ್ಚಾಗಿ ಏನು ಮಾಡಿದ್ರಂದರೆ, ನಾವು ನಮ್ಮ ಆಸ್ಪತ್ರೆಯಲ್ಲಿ ಅಂಗಡಿ ಓಪನ್ ಮಾಡಿ ಕೂತ್ಕೊಂಡ್ರು ಸಹ ಕೆಲವು ಜನ ಮಾತ್ರ ವ್ಯಾಕ್ಸಿನೇಷನ್ಗೆ ಬಂದರು, ಹೆಚ್ಚು ಜನ ಬರಲಿಲ್ಲ. ಯಾಕೆಂದರೆ ನಮಗೆ ಒಂದು ರೀತಿಯ ಹೆದರಿಕೆ ಇತ್ತು, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಏನಾದರೂ ತೊಂದರೆ ಆಗ್ಬೋದು ಅಂತ. ನಿಮಗೆ ಗೊತ್ತಿರ್ಬೋದು, ಪಲ್ಸ್ ಪೋಲಿಯೋ ಸ್ಟಾರ್ಟ್ ಆಗಬೇಕಾದ್ರೆ ತುಂಬ ಜನ ಕೆಲವರು ಒಪ್ಪಿದ್ರು, ಆದರೆ ಕೆಲವರು ಒಪ್ಪಲಿಲ್ಲ. ಈ ವ್ಯಾಕ್ಸಿನೇಷನ್ ಅಥವಾ ಪೋಲಿಯೋ ಲಸಿಕೆಯನ್ನು ಹಾಕ್ಕೊಂಡ್ರೆ ಕೆಲವು ಭಾಗದಲ್ಲಿ ಕೆಲವು ಜನರು ಏನು ಹೇಳಿದರು ಅಂತೇಳಿದರೆ, ಈ ಲಸಿಕೆಯನ್ನು ಅಥವಾ ಈ ಪೋಲಿಯೋ ಹನಿಗಳನ್ನು ತಗೊಂಡ್ರೆ ಆ ಮಕ್ಕಳಿಗೆ ಮುಂದೆ ಮಕ್ಕಳಾಗೋದಿಲ್ಲ ಅಂತ. ಈಗ ನೋಡಿ, 95ನೇ ಇಸ್ವಿ ಆದರೆ ಸುಮಾರು 27 ವರ್ಷ ಆಯಿತು, ಅದಕ್ಕಿಂತ ಜಾಸ್ತಿ ಆಯಿತು. ಆದರೆ ಈಗ ಮದುವೆಯಾದ ಮಕ್ಕಳಿಗೆಲ್ಲ ಮಕ್ಕಳಾಗಿದೆ. ಮಕ್ಕಳು 2 ಹನಿ ಪೋಲಿಯೋ ಲಸಿಕೆ ಹಾಕಿ ಮಕ್ಕಳನ್ನು ಬರ್ತ್ ಕಂಟ್ರೋಲ್ ಮಾಡೋದಾದರೆ ಎಷ್ಟು ಈಸಿ ಇತ್ತು. ನಮ್ಮ ತಾಯಂದಿರ ಹತ್ರ ಕೇಳಿ ನೋಡಿ, ಒಂದು ಬರ್ತ್ ಕಂಟ್ರೋಲ್ ಆಪ್ರೇಷನ್ಗೆ ಅವರು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ. ಕೆಲವು ಸಲ ವದಂತಿಗಳು ಹಬ್ಬುತ್ತದೆ. ನಾವು ಆ್ಯಕ್ಚುಲಿ ಪೋಲಿಯೋ ಡ್ರಾಪ್ಸ್ ಹಾಕಲಿಕ್ಕೆ ಹೋಗಬೇಕಾದ್ರೆ ಕೆಲವರು ಏನು ಮಾಡಿದ್ರು ಅಂದರೆ, ಈ ಸುಮಾರು 95-96ನೇ ಇಸ್ವಿಯಲ್ಲಿ ಮನೆಗೆ ಬೀಗ ಹಾಕಿದವರು ಇದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಕೆಲವು ಜನ ನಾಯಿಯನ್ನು ಬಿಟ್ಟಿದ್ದಾರೆ, ಅಂದರೆ ಇವರು ಮನೆಗೆ ಬರಬಾರ್ದು ಅಂತೇಳಿ. ಆದರೂ ಸರ್ಕಾರದವರು ಮತ್ತೆ ಅದನ್ನು ಶ್ರಮದಲ್ಲಿ ಮಾಡಿದ್ರಿಂದ ಈಗ ಪೋಲಿಯೋ ಪ್ರಕರಣಗಳು ಇದೆಯಾ? ಇಲ್ಲ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಬಂದು ಅಲ್ಲಿ ಲಸಿಕೆಯನ್ನು ಹಾಕಿದ್ರು, ಪೋಲಿಯೋ ವ್ಯಾಕ್ಸಿನನ್ನು ಹಾಕಿದ್ರು. ಆದರೆ ಕೆಲವರು ಅವರನ್ನು ಶೂಟ್ ಮಾಡಿ ಸಾಯಿಸಿದರ ಪರಿಣಾಮ ಇನ್ನೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಪೋಲಿಯೋ ಪ್ರಕರಣಗಳು ವರದಿಯಾಗ್ತಾ ಇದೆ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವು ಸಲ ಕೆಲವು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಮಾತ್ರ ಪರಿಹಾರ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಅಂತ ಹೇಳುವುದು ಒಂದು ವೈರಸ್ನಿಂದ ಬರುವಂಥದ್ದು ಅಂತ. ವೈರಸ್ಸಿಗೆ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ಪೋಲಿಯೋ ಈಗ 1ನೇ ಅಲೆಯಲ್ಲಿ ನಿಮಗೆ ಗೊತ್ತಿದೆ, 2ನೇ ಅಲೆ ವೈದ್ಯಕೀಯ ಸಿಬ್ಬಂದಿಯವರು ತೀರ್ಕೊಂಡ್ರು. ಆದರೆ 2ನೇ ಅಲೆಯಲ್ಲಿ ಏನಾಯಿತು ಅಂತೇಳಿದರೆ, ವೈದ್ಯಕೀಯ ಸಿಬ್ಬಂದಿಯವರಿಗೆ ಹೆಚ್ಚು ಏನು ತೊಂದರೆ ಆಗಲಿಲ್ಲ. ಈಗ ಕೋವಿಡ್ದು ವೈರಸ್ ಏನು ಮಾಡ್ತದೆ ನಿಮಗೆ ಗೊತ್ತಿದೆಯಾ? ಅಂದರೆ ಆ ವೈರಸ್ ನಮ್ಮ ದೇಹದೊಳಗೆ ಹೋದಾಗ ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶ ಅದು ಹಾರ್ಡ್ ಮಾಡ್ತದೆ. ನಮ್ಮ ಶ್ವಾಸಕೋಶ ಹೇಗಿರ್ತದೆ? ಸ್ಮೂತ್ ಇರ್ತದ, ಹಾರ್ಡ್ ಇರ್ತದ? ಸ್ಮೂತ್ ಇರ್ತದೆ. ಈ ವೈರಸ್ ಅದರೊಳಗೆ ಹೋದಾಗ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯೋ ಅವರಿಗೆ ಏನು ಮಾಡ್ತದೆ ಅಂದರೆ ತುಂಬ ಹಾರ್ಡ್ ಆಗ್ತದೆ. ಅದೇ ನಾವು ನೋಡಿರುವಂಥದ್ದು 2ನೇ ಅಲೆಯಲ್ಲಿ ತುಂಬ ಆಮ್ಲಜನಕದ ಕೊರತೆ ಆಯಿತು. ಎಷ್ಟೋ ಜನ ಅದಕ್ಕೋಸ್ಕರ ಸಾವುಗೀಡಾಗಿದ್ದನ್ನು ನಾವು ನೋಡಿರ್ಬೋದು. ಅದೇ 2ನೇ ಅಲೆಯ ಲಾಸ್ಟಿಗೆ ವ್ಯಾಕ್ಸಿನೇಷನ್ಗೆ ನುಗ್ಗಲಾಯಿತು.
ತುಂಬ ಜನ ನಿಮಗೆ ಗೊತ್ತಿರ್ಬೋದು 4 ಗಂಟೆಗೆ 5 ಗಂಟೆಗೆ ಬಂದು ಆಸ್ಪತ್ರೆಯಲ್ಲಿ ನಿಂತ್ಕೊಂಡ್ರು, ಹೆಚ್ಚು ಜನ ಲಸಿಕೆಯನ್ನು ತಗೊಂಡ್ರು. ಆದರೆ 3ನೇ ಅಲೆ ನಮಗೆ ಹೆಚ್ಚು ಪರಿಣಾಮ ಉಂಟು ಮಾಡಿತಾ? ಅಂದರೆ ಕೋವಿಡ್ ಬಂದರೂ ಸಹ ನಮಗೆ ಏನೂ ತೊಂದರೆ ಆಗಲಿಲ್ಲ. ಈಗ ನಿಧಾನವಾಗಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಬೂಸ್ಟರ್ ಡೋಸ್ ಲಸಿಕೆಯನ್ನು ಹಾಕ್ಸ್ಕೊಳ್ಳಿಲ್ವೋ ಅವರೆಲ್ಲ ಹಾಕ್ಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈಗ 9 ತಿಂಗಳಿದ್ದಿರುವ ಅವಧಿಯನ್ನು 6 ತಿಂಗಳು ಮಾಡಿದ್ದಾರೆ. ದಯವಿಟ್ಟು ಯಾರೆಲ್ಲ ಹಾಕ್ಸ್ಕೊಳ್ಳಿಲ್ಲ ದಯವಿಟ್ಟು ಲಸಿಕೆಯನ್ನು ತಗೊಳ್ಳಿ. ಯಾಕೆಂದರೆ ಲಸಿಕೆ ತಗೊಂಡ್ರೆ ನಾವು ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಬೋದು. ಈಗ ಕೇಸುಗಳು ಜಾಸ್ತಿ ಆಗಿದ್ದರೂ ಸಹ ನಿಮಗೊಂದು ಪ್ರಚಲಿತವಾದ ಮಾತು ಗೊತ್ತಿರ್ಬೋದು. ಈ ಮಳೆಗಾಲದಲ್ಲಿ ಮಳೆ ಬರಬೇಕಾದ್ರೆ ಮಣ್ಣಿನ ವಾಸನೆ ಬಂದರೆ ನಾವು ವಿಲೇಜಲ್ಲಿದ್ದೇವೆ ಅಂತ ಅರ್ಥ, ಗಟಾರದ ವಾಸನೆ ಬಂದರೆ ಸಿಟಿಯಲ್ಲಿದ್ದೇವೆ ಅಂತ ಅರ್ಥ. ಆದರೆ ನಮಗೆ ಯಾವುದೇ ವಾಸನೆ ಬರದಿದ್ದರೆ ನಾವು ಕೋವಿಡಿನ 4ನೇ ಅಲೆಯಲ್ಲಿದ್ದೇವೆ ಅಂತ ಅರ್ಥ. ಅಂದರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ನೀವು ಲಸಿಕೆಯನ್ನು ತಗೊಳ್ಳದಿದ್ದವರು ಲಸಿಕೆಯನ್ನು ತಗೊಳ್ಳಿ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೂ ಸಹ ವ್ಯಾಕ್ಸಿನೇಷನನ್ನು ಮಾಡಿಸಿ. ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಮಗುಗೆ ನಾವು ಲಸಿಕೆಯನ್ನು ಹಾಕ್ತೇವಲ್ವ, ಮಗು ಕೇಳ್ತದ ನನಗೆ ಇಂಜೆಕ್ಷನ್ ಕೊಡಿಸಿ ಅಂತ ಕೇಳ್ತದ? ಕೇಳೋದಿಲ್ಲ. ಯಾಕೆಂದರೆ ಅದು ಪೋಷಕರ ಕರ್ತವ್ಯ, ಮಕ್ಕಳ ಹಕ್ಕು. ಆದರೆ ನಾವು ಲಸಿಕೆಯನ್ನು ಹಾಕ್ತೇವೆ. 1.5 ವರ್ಷ ಮಟ್ಟ ಲಸಿಕೆಯನ್ನು ಹಾಕಿ ನಂತರ ನಾವು ನಿಲ್ಲಿಸಿ ಬಿಡ್ತೇವೆ. 1.5 ವರ್ಷದ ನಂತರ ಎಷ್ಟು ವರ್ಷಕ್ಕೆ ಮಗುಗೆ ವ್ಯಾಕ್ಸಿನೇಷನನ್ನು ಮಾಡಿಸಬೇಕು? 5 ವರ್ಷಕ್ಕೆ DPT ಅಂತ ಹೇಳುವಂಥ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕಾಗ್ತದೆ ಮಗುಗೆ. ಅದೇ ದಯವಿಟ್ಟು ಯಾರೆಲ್ಲ ಕೊಡಿಸ್ಲಿಲ್ಲ ಅವರು ಕೊಡಿಸ್ಕೊಳ್ಳಿ. 5 ವರ್ಷದ ನಂತರ 10 ವರ್ಷಕ್ಕೆ ಮತ್ತೆ ನಾವು TD ವ್ಯಾಕ್ಸಿನನ್ನು ಕೊಡಬೇಕಾಗ್ತದೆ. 10 ವರ್ಷದ ನಂತರ 16 ವರ್ಷಕ್ಕೆ ಸಹ TD ವ್ಯಾಕ್ಸಿನನ್ನು ಕೊಡಬೇಕಾಗ್ತದೆ. ಸ್ಕೂಲಿನಲ್ಲಿ ಕೊಟ್ಟಿರ್ತಾರೆ. ಒಂದು ವೇಳೆ ಸ್ಕೂಲಿಗೆ ಬರದ ಮಕ್ಕಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ವ್ಯಾಕ್ಸಿನನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಮೇಡಮ್ ಅವರು ಹೇಳಿದರು, ಮಕ್ಕಳು ಸ್ಕೂಲಿನಲ್ಲಿ ಇರುವಂಥದ್ದು ಬರೀ 8 ಗಂಟೆ ಮಾತ್ರ, ಉಳಿದ 16 ಗಂಟೆ ತಂದೆ ತಾಯಿಯ ಜೊತೆ ಇರ್ತಾರೆ. ನಾವು 16 ಗಂಟೆ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ತಗೊಳ್ಬೇಕಾಗ್ತದೆ. ಈಗೇನು ಮಾಡ್ತಾರೆ ಅಂದರೆ, ಹೆಚ್ಚಿನ ಎಲ್ಲ ಮಕ್ಕಳಿಗೆ ನಾವು ಹಣವನ್ನು ಕೊಡ್ತೇವೆ. ಅವರು ಹಿಂದಿನ ಕಾಲದಲ್ಲಿ ಪ್ರತಿ ಅಂಗಡಿಯಲ್ಲಿ ನೋಡಿದರೆ ಬಾಳೆಹಣ್ಣು ಗೊನೆಯನ್ನು ನೇತಾಕಿರ್ತಿದ್ರು. ಈಗ ಏನು ನೇತಾಕಿದ್ದಾರೆ? ಲಸ್ಸಿ, ಕುರುಕುರೆ, ಕೆಲವು ಕುರುಕುರೆ ಆ ರೀತಿಯ ತಿಂಡಿಗಳನ್ನು ನೇತಾಕಿರ್ತಾರೆ. ಮಕ್ಕಳಿಗೆ ಏನಾಗ್ತದೆ, ಇದನ್ನು ಒಂದು ಸಲ ಅವರು ತಿಂದರೆ ಮತ್ತೆ ಆ ರುಚಿಗೆ ಮನೆಯಲ್ಲಿ ಮಾಡಿದ ಯಾವುದೇ ಒಂದು ತಿಂಡಿಯನ್ನು ತಿನ್ನೋದಿಲ್ಲ. ಈ ಜಂಕ್ ಫುಡ್ಡನ್ನು ತಿನ್ನೋದ್ರಿಂದ ಅವರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಆಗ್ತದೆ. ಈಗ ಕೆಲವು ಕಾಯಿಲೆಗಳಿಗೆ ನೀವೀಗ ನೋಡಿರ್ಬೋದು, ಹೊಸತಾಗಿ ಮಂಕಿ ಪಾಕ್ಸ್ ಅಂತ ಬಂದಿದೆ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇದ್ದರೆ ನಮಗೆ ಕಾಯಿಲೆಗಳು ಬರುವಂಥದ್ದು ಬೇಗ. ಅದಕ್ಕೋಸ್ಕರ ಹಿಂದಿನವರು ಹೇಳ್ತಾ ಇದ್ದಿದ್ದು ನೀವು ಪೌಷ್ಟಿಕ ಆಹಾರವನ್ನು ತಗೊಳ್ಳಿ ಅಂತ. ಒಂದು ಪ್ರಚಲಿತವಾದ ಮಾತು ನೀವು ಕೇಳಿರ್ಬೋದು, ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬಂದರೆ ಊಟ ಬಿಸಿಯಾಗಿರ್ತದೆ, ಹೆಂಡತಿ ತಣ್ಣಗಿರ್ತಾಳೆ. ಅದೇ ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬರದೇ ಹೋದರೆ ಊಟ ತಣ್ಣಗಾಗಿರ್ತದೆ, ಹೆಂಡತಿ ಬಿಸಿಯಾಗಿರ್ತಾಳೆ ಅಂತೇಳಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಬಿಸಿ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು, ಅದರಲ್ಲೂ ಮನೆಯಲ್ಲಿ ಮಾಡಿರುವಂಥ ಆಹಾರವನ್ನೇ ಸೇವಿಸಬೇಕು ಅಂತ. ನಮ್ಮ ಆಹಾರದಲ್ಲಿ ಕೆಸರಿ, ಬಿಳಿ, ಹಸಿರು 3 ಇರುವಂಥ ಬ್ಯಾಲೆನ್ಸ್ ಡೈಟನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತು ಇನ್ನೊಂದು, ಮಕ್ಕಳಿಗೆ ನಾವು ಮೊಬೈಲ್ ನೋಡ್ತಾ TV ನೋಡ್ತಾ ಊಟ ಕೊಡ್ತಾ ಇದ್ದೇವೆ. ದಯವಿಟ್ಟು ಪೇರೆಂಟ್ಸ್ ಆ ರೀತಿ ಮಾಡಬೇಡಿ. ನಮ್ಮ ಹಿಂದಿನವರು ಏನು ಮಾಡ್ತಿದ್ರು, ನಮ್ಮ ತಂದೆ ತಾಯಿ ಎಲ್ಲ, ಅವರು ಊಟ ಮಾಡೋತ್ತಿಗೆ ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಳ್ತಾ ಇದ್ರು. ತಂದೆ ತಾಯಿ ಏನು ತಿಂತಾರೆ ಅದನ್ನು ಮಕ್ಕಳು ತಿಂತಾ ಇದ್ರು. ನಾವು ಹಾಗೆಲ್ಲ, ನಮಗೆ ಕಷ್ಟ ಆಗಬಾರ್ದು. ನಾವೇನು ಮಾಡ್ತೇವೆ, ಮಕ್ಕಳಿಗೆ TV ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಊಟ ಕೊಡ್ತೇವೆ. ಯಾವಾಗ ನೀವು ಸಣ್ಣ ಮಗುವಿನಿಂದ ಇದನ್ನು ಪ್ರಾರಂಭ ಮಾಡ್ತೀರಿ, ಮತ್ತೆ ಮಕ್ಕಳ ಮಾತನ್ನು ನೀವು ಕೇಳಬೇಕಾಗ್ತದೆ. ಮಕ್ಕಳು ತುಂಬ ಜಾಣರಿದ್ದಾರೆ. ಒಂದು ಸಲ ತಂದೆ ತಾಯಿಯನ್ನು ಕಂಟ್ರೋಲ್ಗೆ ತಗೊಂಡ್ರೆ ಮತ್ತೆ ಅವರು ಬಗ್ಗಿಸಿ ಬಿಡ್ತಾರೆ. ಅದಕ್ಕೆ ನೀವು ಸಣ್ಣದಲ್ಲೇ ಅವರಿಗೆ ಊಟ ಕೊಡಬೇಕಾದ್ರೆ ಅಷ್ಟೇ ನೀವು TV ಮೊಬೈಲ್ ನೋಡ್ತಾ ಊಟವನ್ನು ಕೊಡಬೇಡಿ. ಮತ್ತು ನೀರನ್ನು ಕೊಡುವಂಥದ್ದು, ಕೆಲವು ಮಕ್ಕಳಿಗೆ ಕಡಿಮೆ ನೀರು ಕೊಡ್ತಾರೆ, ಹೆಚ್ಚು ನೀರು ಕೊಡಬೇಕು. ಒಂದು 2.5-3 ಲೀಟರ್ ಆದರೂ ಮಕ್ಕಳು ನೀರು ಕುಡಿಬೇಕು. ಹಾಗೇನಾಗ್ತದೆ, ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಇನ್ನೊಂದು, ಇಮ್ಯುನಿಟಿ ಪವರ್ ಕಡಿಮೆ ಆಗಲಿಕ್ಕೆ ಇನ್ನೊಂದು ಕಾರಣ ನಿದ್ರೆ ಕಮ್ಮಿ ಆಗುವಂಥದ್ದು. ದಯವಿಟ್ಟು ಮಕ್ಕಳು 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗ್ತದೆ. ನಿದ್ರೆ ಮಾಡಲಿಕ್ಕೆ ಅವಕಾಶ ಕೊಡಿ. ಅಂದರೆ ರಾತ್ರಿ ತಂದೆ ತಾಯಿ TV ಹಾಕ್ಕೊಂಡು ಪಿಕ್ಚರ್ ನೋಡ್ತಾ ಇದ್ದರೆ ಮಕ್ಕಳು ಬೇಗ ನಿದ್ರೆ ಮಾಡ್ತಾರಾ? ಮಾಡೋದಿಲ್ಲ. ಅಂದರೆ ಅವರು ನಾವು ಏನು ಮಾಡ್ತೇವೆ ಅದನ್ನು ಅವರು ಅನುಸರಣೆ ಮಾಡ್ತಾರೆ. ಮಕ್ಕಳನ್ನು ನಾವು ನಮ್ಮ
ಆಸ್ತಿಯಾಗಿ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡೋದಲ್ಲ, ಮಕ್ಕಳೇ ನಮಗೆ ಆಸ್ತಿ ಆಗಬೇಕು. ಅದಕ್ಕೆ ಮೂಲ ಕಾರಣ ನಮ್ಮ ತಂದೆ ತಾಯಿಯರು. ಮತ್ತು ಮಕ್ಕಳಿಗೆ ಸಹ ಕೋವಿಡ್ ವ್ಯಾಕ್ಸಿನೇಷನ್ ಯಾವ ಮಕ್ಕಳಿಗೆ ಆಗಲಿಲ್ಲ, ಅವರು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬಂದು ಲಸಿಕೆಯನ್ನು ತಗೊಳ್ಬೋದು. ಸಮಯದ ಅಭಾವ ಇರೋದರಿಂದ ನನಗೆ ಈ ದಿನ ಇಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಭಗವತಿ ಸ್ಕೂಲಿನ ಎಲ್ಲ ಆಡಳಿತ ಮಂಡಳಿಯವರಿಗೂ ಹಾಗೂ HM ಅವರಿಗೂ, ಶಿಕ್ಷಕರಿಗೂ ಹಾಗೂ ನಿಮಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೊರೋನಾ ಲಸಿಕೆಯ ಬಗ್ಗೆ ಪೋಷಕರಲ್ಲಿ ಅರಿವು ಮೂಡಿಸಿದ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರು ಹೇಗೆ ಎಚ್ಚರ ವಹಿಸಬೇಕು ಎಂಬುದರ ಬಗ್ಗೆ ಪೋಷಕರಿಗೆ ಜಾಗೃತಿ ಮೂಡಿಸಿದಂತಹ ಶ್ರೀಮತಿ ಲಲಿತಾ, ಬ್ಲಾಕ್ ಹೆಲ್ತ್ ಆಫೀಸರ್ ಕೋಟೆಕಾರ್, ಇವರಿಗೆ ಮನದಾಳದ ಧನ್ಯವಾದಗಳು. ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ ಎನ್ ಉಚ್ಚಿಲ್ ಇವರು ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಪ್ರತಿಭಾವಂತ ದೈಹಿಕ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ಇವರು ವೇದಿಕೆಗೆ ಬಂದು ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಇವರಿಂದ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಾರೀಕು 6/6/2022 ತರಗತಿವಾರು ಪೋಷಕರ ಸಭೆ ಕರೆದಿದ್ದು, ಅಂದಿನ ಸಭೆಯಲ್ಲಿ ಪ್ರತಿ ತರಗತಿಯಿಂದ ಆಸಕ್ತಿಯುಳ್ಳ ಪೋಷಕರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಅಂತೆಯೇ 8, 9, 10ನೇ ತರಗತಿಯ ಸರ್ವ ಪೋಷಕರನ್ನು ಬಂದಿದ್ದರು. ಅವರಲ್ಲೇ ಸಲಹೆ ಸೂಚನೆಗಳನ್ನು ಕೂಡ ಕೇಳಿದ್ದೆವು. ಹಲವಾರು ಸಲಹೆ ಸೂಚನೆಗಳು ಬಂದಿತ್ತು. ಅದಕ್ಕೆ ಆಡಳಿತ ಮಂಡಳಿಗೆ ಸಂಬಂಧಪಟ್ಟದ್ದನ್ನು ಅವರು ದಿನಕರ್ ಉಳ್ಳಾಳ್ ಸರ್ ಹಾಗೂ ಚಂದ್ರಾಸ್ ಉಳ್ಳಾಳ್ ಸರ್ ಹಾಗೂ ಸದಾಶ್ ಉಳ್ಳಾಳ್ ಸರ್ ಅವರು ಅದಕ್ಕೆ ಉತ್ತರಿಸಿದ್ದಾರೆ. ಹಾಗೆ ಶಾಲೆಗೆ ಸಂಬಂಧಪಟ್ಟ ತರಗತಿಗೆ ಶಿಕ್ಷಕರಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಆ ಸಂದರ್ಭದಲ್ಲಿ ನಾವು ಉತ್ತರಿಸಿದ್ದೇವೆ. ಅಂತೆಯೇ ಆಗ ಆಸಕ್ತಿ ಉಳ್ಳ ಪೋಷಕರನ್ನು ಕೂಡ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ತಾರೀಕು 25/7/2022 ಮಧ್ಯಾಹ್ನ 2:00 ಆಯ್ಕೆಯಾದ ಸದಸ್ಯರುಗಳ ಸಭೆ ಕರೆಯಲಾಯಿತು. ಸಭೆಯಲ್ಲಿ ಪ್ರೌಢಶಾಲಾ ವಿಭಾಗದಿಂದ 9 ಸದಸ್ಯರು ಹಾಜರಿದ್ದರು. ಒಟ್ಟಾಗಿ ಪ್ರೌಢಶಾಲೆಯಿಂದ ಸದಸ್ಯರ ಸಂಖ್ಯೆ 12, ಅದರಲ್ಲಿ 9 ಸದಸ್ಯರು ಹಾಜರಿದ್ದರು. ಹಾಜರಿದ್ದ ಸದಸ್ಯರ ಸಮ್ಮುಖದಲ್ಲಿ ಶ್ರೀ ಪ್ರವೀಣ್ ಬಸ್ತಿಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀ ಹೇಮಚಂದ್ರ ಆಚಾರ್ಯ ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈಗ 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸಬಿತಾರವರು ಕಾರಣಾಂತರದಿಂದ ಬರಲಿಲ್ಲ. ಇವರನ್ನು ನೂತನ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಬಸ್ತಿಯವರನ್ನು ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತಿ ದಿನಕರ್ ಉಳ್ಳಾಳ್ರವರು ಹೂ ನೀಡಿ ಗೌರವಿಸಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಉಪಾಧ್ಯಕ್ಷರಾದ ಶ್ರೀ 2019-20 ಸಾಲಿನ ಉಪಾಧ್ಯಕ್ಷರಾದ ಶ್ರೀ ಅಮರ್ನಾಥ್ ರವರು ನೂತನ ಉಪಾಧ್ಯಕ್ಷರಾದ ಶ್ರೀ ಹೇಮಚಂದ್ರ ಆಚಾರ್ಯ ಇವರಿಗೆ ಹೂ ನೀಡಿ ಸ್ಥಾನ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ ಸರ್. ಹಾಗೂ ಹೇಮಚಂದ್ರ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಶ್ರೀಮತಿ ಸಬಿತಾ ಮೇಡಮ್ ಹಾಗೂ ಅಮರ್ನಾಥ್ ಸರ್ ತಮ್ಮ ಅಧಿಕಾರಾವಧಿಯಲ್ಲಿ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಉತ್ತಮ ರೀತಿಯಿಂದ ಪಾಲ್ಗೊಂಡು ನಮ್ಮೊಂದಿಗೆ ಸಹಕರಿಸಿದ್ದೀರಿ. ತಮಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಸರ್ವ ಶಿಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು. ಅಂತೆಯೇ ನೂತನ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಬಸ್ತಿ ಸರ್ ಹಾಗೂ ಶ್ರೀ ಹೇಮಚಂದ್ರ ಸರ್ ತಮಗೂ ತಮ್ಮ ಅಧಿಕಾರಾವಧಿಯಲ್ಲಿ ಸಂಸ್ಥೆಯು ಸರ್ವೋನ್ನತ ಪ್ರಗತಿ ಸಾಧಿಸಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಅಲ್ಲಿ 2019-20 ನೂತನವಾಗಿ ಆಯ್ಕೆಯಾದ ಎಲ್ಲ ಶಿಕ್ಷಕ ಬಂಧುರಿಗೂ ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಭಗವತಿ ಎಜುಕೇಷನ್ ಟ್ರಸ್ಟ್ ಅನ್ನು ನಡೆಸಿರುವಂತಹ ಆಡಳಿತ ಮಂಡಳಿಗೂ ನಮ್ಮ ಮುಂದಿನ ಆ ಒಂದು ವರ್ಷದ ಅವಧಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಬೇಡಿಕೊಳ್ತಾ ಇದ್ದೇವೆ.
ಅದೇ ರೀತಿ ಎಲ್ಲ ಶಿಕ್ಷಕ ವೃಂದವು ನಮ್ಮೊಂದಿಗೆ ಸಹಕರಿಸಿ ನಾವು ಆ 1 ವರ್ಷದ ಅವಧಿಯಲ್ಲಿ ಶಾಲೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮಿಂದ ಎಲ್ಲ ಸಂಪೂರ್ಣ ಸಹಕಾರವನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾವಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಪಕ್ಕದ ಶಾಲೆಯಲ್ಲಿ SSLC ಆ ಒಂದು ಪರೀಕ್ಷೆಯಲ್ಲಿ 600ಕ್ಕಿಂತ ಅಧಿಕ ಅಂಕಗಳು ಹಲವು ಶಾಲೆಗೆ ಬಂದಿದೆ. ಈ ವರ್ಷ ಆಟ ಎಲ್ಲ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಭಗವತಿ ಶಾಲೆ ಅತ್ಯುನ್ನತ ಪದವಿಯನ್ನು ಪಡೆದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ದಯವಿಟ್ಟು ಈ ಒಂದು ಅವಧಿಯಲ್ಲಾದರೂ ಮುಂದಿನ ಅವಧಿಯಲ್ಲಿ ಆ ಒಂದು 600ಕ್ಕಿಂತ ಅಧಿಕ ಅವಧಿಯ 10 ಮಕ್ಕಳನ್ನು ಎಲ್ಲರೂ ಬರಬೇಕು. ದಯವಿಟ್ಟು ಅದಕ್ಕಿಂತ ಕನಿಷ್ಠವಾಗಿ ಒಂದು 10 ಮಕ್ಕಳನ್ನಾದರೂ ಸಹ ತಾವು ಆ ಒಂದು ರೀತಿಯಲ್ಲಿ ಅದನ್ನು ತರಬೇತಿಯನ್ನು ನೀಡಿ ನಮಗೆ ಮುಂದಿನ ಆ ಒಂದು, ಯಾಕೆಂದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ ಭಗವತಿಯಲ್ಲಿ ಎಷ್ಟು ಮಾರ್ಕ್ ಅಂತ ನನ್ನ ಹತ್ರ ತುಂಬಾ ಮಂದಿ ಕೇಳಿದ್ದಾರೆ. ಈ ವರ್ಷ 598 ಅಂಕ ಅಧಿಕವಾಗಿದೆ. ಅದಕ್ಕಾಗಿ ಮುಂದಿನ ಅವಧಿಯಲ್ಲಿ ನಮಗೆ ನಮ್ಮ ಶಾಲೆಯಿಂದ ಒಂದು ಟಾಪರ್ ಆಗಿ ನಮಗೆ ಈ ಒಂದು ದಕ್ಷಿಣ ಕನ್ನಡಕ್ಕೆ ಇಡಬೇಕಂತ ಕೇಳಿಕೊಡುತ್ತಾ, ಎಲ್ರಿಗೂ ನಮಗೆ ಈ ಒಂದು ವರ್ಷದಲ್ಲಿ ಎಲ್ಲರ ಆ ಒಂದು ಶಿಕ್ಷಕ ವೃಂದ ಅದೇ ರೀತಿ ರಕ್ಷಕ ವೃಂದದವರು ನಮಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರೂ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಈ ಒಂದು ಮಾತನ್ನು ಮುಂದುವರಿಸುತ್ತೇನೆ. ವಂದನೆಗಳು, ಧನ್ಯವಾದ. ಭಗವತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಯುತ ದಿನಕರ್ ಉಳ್ಳಾಲ್ ರವರು ಅಧ್ಯಕ್ಷೀಯ ಭಾಷಣವನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ನಾವು ಒಂದು ಮಾತಾಡುವಾಗ ನಮಗೆ ಏನು ಕಲಿಸಿದ್ದಾರೆ ಅಂತ ಹೇಳೋ ವಿಚಾರದಲ್ಲಿ ನಮಗೆ ಸ್ವಲ್ಪ ನೆನಪರ್ತದೆ. ನಾನು ಇಷ್ಟುವರೆಗೆ ನಮ್ಮ ಮಕ್ಕಳ ಅಥವಾ ನಾನು ಶಾಲೆಗೆ ಹೋಗುವಾಗ ಪೇರೆಂಟ್ ಟೀಚರ್ಸ್ನವರ ಅಸೋಸಿಯೇಷನ್ನ ಯಾವುದೇ ಸಭೆಗೆ ಹೋಗಲಿಲ್ಲ. ಒಂದು SLCಯಲ್ಲಿ ನಾನು ಹೋದದ್ದು ಶಾಲೆ LOCS. ನಾವು ಹೋಗೋದು SLCಗೆ ಅಂತ ಹೇಳಿದ್ರೆ ಇಲ್ಲಿ ತಕ್ಕೊಟ್ಟು ನಮ್ಮ ಪಟ್ಲದಿಂದ ನಡ್ಕೊಂಡು ಹೋಗಿ ನಾವು 20 ಕಿಲೋಮೀಟರ್ ದೂರ ಹೋಗಿ LOCSಲ್ಲಿ ಹೈಸ್ಕೂಲ್ ಮಾಡಿದವರು. ಇದೇ 8ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಂನಲ್ಲಿ. ನನ್ನ ಮಕ್ಕಳು ಇವತ್ತು ನಿಮಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ, ಒಬ್ಬಳ ಮಗಳು ಮತ್ತು 2 ಗಂಡು ಮಕ್ಕಳಿದ್ದಾರೆ. ಅವರು ಕರಿತಾ ಇದ್ರು ಪೇರೆಂಟ್ ಟೀಚರ್ಸಿಗೆಲ್ಲ ಬರ್ಬೇಕಂತೇಳಿ. ನಾವು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ರಾಜಕೀಯದಲ್ಲಿ ಇಲ್ಲಿ ಮುಳುಗಿದ್ದೇವೆ, ಎಲ್ಲೋ ಇರ್ತಿದ್ದೇವೆ. ನಾವು ಬರ್ತೇವೆ ಅಂತ ಹೇಳಿ ನಾವು ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ ಭಗವತಿ ಶಾಲೆಯಲ್ಲಿ ಇಲ್ಲಿ ಬಂದು ನೀವು ಇವತ್ತು ನಮ್ಮ ಕಾರ್ಯಕ್ರಮ ಅಲ್ಲ ಇದು ಪೇರೆಂಟ್ ಟೀಚರ್ಸ್ ಅಂತ ಹೇಳಿದ್ರೆ ನಿಮ್ದು ಮತ್ತು ಟೀಚರ್ಸ್ನವರ ಇವತ್ತು ಆಯ್ಕೆ ಮಾಡುವಂತ ಒಂದು ಪೇರೆಂಟ್ಸ್ನನ್ನು ನಿಮ್ಮ ಅಧ್ಯಕ್ಷರ ಚುನಾವಣೆ ಬಗ್ಗೆ, ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಮತ್ತು ನಿಮ್ಗೆ ತಕ್ಕಂತ ಪೋಷಕರಿಗೆ ಏನು ಸ್ಪೀಚ್ ಮಾಡುವಂತ ವಿಚಾರದಲ್ಲಿ ನನ್ನ ವಿಚಾರ ಹೇಳುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು SLCಯಲ್ಲಿ ಕನ್ನಡ ಮೀಡಿಯಂಲ್ಲಿ ಕಲಿತದ್ದು, PUCಯಲ್ಲಿ ಕೂಡ ಕನ್ನಡ ಮೀಡಿಯಂಲ್ಲಿ ಕಲಿತದ್ದು. ಯಾರು ಒಬ್ರು ನನ್ನ ತಂತಾಯಿಯವರು ಎಜುಕೇಶನ್ಸ್ ಅಲ್ಲಿ ಇಲ್ಲ, ಒಬ್ರು ಅವರು ABCD 1ನೇ ಕ್ಲಾಸ್ ಕೂಡ ಕಲಿತವರಲ್ಲ. ಆದರೆ ನಾನು 92% PUCಯಲ್ಲಿ ನಾನು ಮಾರ್ಕ್ಸ್ ತೆಗೆದಿದ್ದೀನಿ. ನಮ್ಮ ಶಾಲೆಯಲ್ಲಿ ನಾನು 2nd ರ್ಯಾಂಕ್ ನನ್ನ LOCSಲ್ಲಿ ಕಲಿತದ್ದು. ನಾನು NITಗೆ ಹೋಗುವಾಗ ನನಗೆ NITಗೆ ಹೋಗ್ಬೇಕಂತೇಳಿ ನನಗೆ ಯಾರು ಹೇಳಲಿಲ್ಲ. ಆದರೆ ಏನೋ ಒಂದು ದಿವಸ ಯಾರೋ ಒಬ್ರು ಹೇಳಿದ್ರು, ನಿನಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ಇರುವಾಗ ನೀನು ಸುರತ್ಕಲ್ NITಗೆ ಯಾಕೆ ಹಾಕೋದಿಲ್ಲ ಅಂತ ಹೇಳೋ ವಿಷಯದಲ್ಲಿ ಅಪ್ಲಿಕೇಶನ್ ಹಾಕಿದೆ. ನೆಕ್ಸ್ಟ್ ಡೇ ಆವಾಗ ಇಂಟರ್ವ್ಯೂ CET ಏನಿರಲಿಲ್ಲ. ನೆಕ್ಸ್ಟ್ ಡೇ ನಾನು ಆವಾಗ NITಗೆ ಹೋಗ್ಲಿಕ್ಕೆ ಕಾರಣ ಇಷ್ಟು ಸುಲಭವಾಗಿ NITಗೆ ಸಿಗ್ತಾ ಅಂತೇಳಿ ಆವಾಗ ಇರಲಿಲ್ಲ. ಅದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇರಲಿಲ್ಲ. ಆಗ ಮೆಕ್ಯಾನಿಕಲ್ ಬ್ರಾಂಚ್, ಒಳ್ಳೆ ಬ್ರಾಂಚ್ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಬ್ರಾಂಚ್. ಇಷ್ಟೆಲ್ಲ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಪೇರೆಂಟ್ಸ್ ಅವರ ನಮ್ದು ಏನು ಕಲಿಬೇಕಂತೇಳಿ ನನ್ನ ತಂದೆ ಹೇಳ್ತಾ ಇದ್ರು. ನಾನು ಮೊನ್ನೆ ಒಂದು ಸಭೆಯಲ್ಲಿ ಒಂದು ನಾರಾಯಣ ಗುರುಗಳ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ನಾನು ಮಾಡಿದ್ದೇನೆ. ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ನಾನು ಅವರ ಬಗ್ಗೆ ಒಂದು ರೀತಿಯಲ್ಲಿ ಪುಸ್ತಕವನ್ನು ಓದಿ ಅವ್ರು ಯಾವ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಜನರಿಗೆ ಹೇಳ್ತಾ ಇದ್ರು, ನೀವು ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳೋ ವಿಚಾರದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಮಾತಾಡಿದ್ದೇನೆ. ಅದು ತುಂಬ ಪ್ರಶಂಸೆ ಕೂಡ ಆಗಿದೆ. ನಮಗೆ ಹುಟ್ಟು ಗುಣದಿಂದ ನಮಗೆ ಬಂದಂಥ ಒಂದು ವಿದ್ಯೆ. ನಮ್ಗೆ ಯಾವ ಟೀಚರ್ಸ್ನವರು ಸಾಧಾರಣ ಈ ರೀತಿಯಲ್ಲಿ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅಥವಾ ಇಲ್ಲೋ ಅಂತ ಹೇಳೋ ವಿಚಾರದಲ್ಲಿ ಎಲ್ಲೂ ಹೇಳಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ಅಥವಾ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಯಾವುದೇ ವಿಷಯವಾಗಲಿ ನಿಮಗೆ ಸಾಧ್ಯ ಉಂಟು. ಯಾಕಂದರೆ 2-3 ಮಕ್ಕಳು ಇರುವಂಥದ್ದು ನಿಮಗೆ
ಬಡತನ ಅಂದ್ರೆ ಎಷ್ಟಂತ ಹೇಳಿದ್ರೆ, ಈಗ ನೀವು ಕೊರೋನಾದ ಬಗ್ಗೆ ನೀವು ಹೇಳ್ತೀರಿ, ಆ ಸಂದರ್ಭದಲ್ಲಿ ನಾವು ಸಿಡಿಬೆಲ್ಲ ಇತ್ತು ನಮ್ಮದಲ್ಲೆಲ್ಲ. ಮಗುಗಳು ನಮ್ಮ ಇಬ್ರು ಅಣ್ಣ ತಮ್ಮಂದಿರು ಸಾಹಿತ್ಯನ ನೋಡ್ತಾ ಇದ್ದೇವೆ ನಾವು, ಅವರನ್ನು ಪಾಳೆಯಲ್ಲಿ ಹಿಡ್ಕೊಂಡೋಗಿ ಇದು ಮಾಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಇತ್ತು. ಅಷ್ಟು ಎಜುಕೇಷನ್ ಅಂತ ಹೇಳಿದ್ರೆ ಅಷ್ಟು 20% 30% ನಾವು ಎಜುಕೇಷನ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಈ ಭಾರತ ದೇಶದ 76%ನಷ್ಟು ನಮ್ಮ ಮಂದಿ ಎಜುಕೇಷನ್ ಇದ್ದಾರೆ. ಇವತ್ತು ಕೇರಳದಲ್ಲಿ 98% ಎಜುಕೇಷನ್ ಇದ್ದೇವೆ. ಕಳೆದ ನೀವು SLC ಅಲ್ಲಿ ನೋಡ್ತಾ ಇದ್ರಿ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ 66% ಎಜುಕೇಷನ್ ಇದೆ, ತುಂಬ ಕಡಿಮೆ. ಕೊರೋನಾದಿಂದ ಆಗಿಲ್ಲ. ಕೊರೋನಾದಿಂದ ಜಾಗತಿಕ ಮಟ್ಟದಲ್ಲಿ ನೀವು ನೋಡಿದರೆ, ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ, ಸುಮಾರು 98%ನಷ್ಟು ಮಕ್ಕಳ ಒಂದು ಶಾಲೆಯ ಅಭಿವೃದ್ಧಿಯ ಮನಸ್ಸಿನ ಒಂದು ಅಭಿವೃದ್ಧಿ ಕುಂಠಿತವಾಗಿದೆ. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲ, ಇಡೀ ಇದು ಎಲ್ಲರೂ ಎಣಿಸಿದ್ರು ಆನ್ಲೈನ್ 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 ಅಂತ ಹೇಳೋ ವಿಚಾರದಲ್ಲಿ ಹೋದ್ರು, ಎಲ್ಲ ಆನ್ಲೈನ್. ಇವತ್ತು ಎಷ್ಟು ಕಂಪನಿಗಳು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಬೈಜು ಆಗಲಿ, ಅದು ಆಗಲಿ, ಇದಾಗಲಿ, ಎಲ್ಲ ಮುಳುಗ್ತಾ ಇದೆ. ಒಂದು ಸಮೀಕ್ಷೆ ಬಂದಿದೆ ಏನಂತ ಹೇಳಿದ್ರೆ, ಮಕ್ಕಳಿಗೆ ಶಾಲೆ ಅನಿವಾರ್ಯ. ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡು ಪಾಠ ಹೇಳಲಿಕ್ಕೆ ಆನ್ಲೈನ್ ಪರದೆ ಮೇಲೆಗೆ ಕಂಪ್ಯೂಟರ್ ಮೇಲೆ ಅದು ಸಾಧ್ಯವಾಗ್ತಾ ಇಲ್ಲ. ಇದು ಸಮೀಕ್ಷೆ ಎಲ್ಲ ಕಡೆಯಲ್ಲಿ ಬಂದಿದೆ. ಎದುರೆದುರಿಗೆ ಟೀಚರ್ನವರು ಪಾಠ ಮಾಡಿದಷ್ಟು ನಿಮ್ಮ ಕಂಪ್ಯೂಟರ್ನ ಮೂಲಕ ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಶಾಲೆಯ ಮಹತ್ವವನ್ನು ಇದು ತೋರಿಸ್ತದೆ. ಇನ್ನೊಂದು 100 ವರ್ಷ ಆಗಲಿ, ಯಾವುದೇ ಕಂಪ್ಯೂಟರ್ ಬಂದರೂ ಕೂಡ ವಿದ್ಯಾರ್ಥಿ, ಅವರ ಟೀಚರ್, ಅವರ ಪೋಷಕರು, ಶಾಲೆ ಇರ್ತದೆ, ಖಂಡಿತ ಇರ್ತದೆ. ನನಗೆ ಸಹ ಒಂದ್ಸಲ ಭಯ ಆಯಿತು. ನಾನೊಂದ್ಸಲ ಮ್ಯಾನೇಜ್ಮೆಂಟಲ್ಲಿ ಹೇಳ್ತಾ ಇದ್ದೆ, ಇನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳು ಬರ್ಲಿಕ್ಕಿಲ್ಲ, ಎಲ್ಲ ಆನ್ಲೈನಲ್ಲಿ ಹೋಗ್ತಾ ಇದ್ದಾರೆ, ನಮ್ಗೇನು ಯಾರು ಬರ್ತಾರೆ ಅಂತ ಹೇಳೋ ವಿಷಯದಲ್ಲಿ ಅದು ತಪ್ಪಾಯಿತು. ಅದು ತಪ್ಪಾಗಿದೆ. ಅದು ಇನ್ನೂ ಕೂಡ ಖಂಡಿತವಾಗಿ ಅದನ್ನ ಸ್ನೇಹ ಬಂದುಂಟಲ್ಲ, ಯಾವ ಟೀಚರ್ಸ್, ಯಾವ ಪೋಷಕರು, ಯಾವ ಮಕ್ಕಳು ಎಲ್ಲ ಅವರು ಉದಾಹರಣೆ ಹೇಳಿದ್ರು, ಅವರು ತಮ್ಮ ಸ್ವಂತ ಉದಾಹರಣೆ ಹೇಳಿದ್ರು. ಆ ಸ್ನೇಹ ಬಂಧವನ್ನು ಕಟ್ ಮಾಡಲಿಕ್ಕೆ ಯಾವ ಕಂಪ್ಯೂಟರ್ ಈಗ ಆಗ್ಲಿಕ್ಕಿಲ್ಲ, ಯಾವ ಮೊಬೈಲ್ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಹೇಳೋ ವಿಷಯದಲ್ಲಿ ನಾವು ಕಂಡುಕೊಂಡಿದ್ದೇವೆ. ನನಗೆ ಯಾಕಂತ ಹೇಳಿದ್ರೆ, ಇನ್ನೊಂದು ವಿಚಾರ ನಾನು ಮತ್ತೊಂದು ಹೇಳಿದೆ ನಿಮ್ಮ ಹತ್ರ. ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ, ನನ್ನ ಮಕ್ಕಳ ಬಗ್ಗೆ ಹೇಳಬೇಕು. ನಾನು 2 ಮಕ್ಕಳು ಮತ್ತು ಒಬ್ಬಳು ಮಗಳಿದ್ದಾಳೆ ಅಂತ ಹೇಳಿ. ಇವತ್ತು ನನ್ನ ಮಕ್ಕಳು ಒಬ್ಳು MD ಮಾಡಿದ್ದಾಳೆ, ನನ್ನ ಇಬ್ರು ಇದು ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾ ಇದ್ದೆ ನಿಮಗೆ. ನನ್ನ 2 ಮಕ್ಕಳಿದ್ದಾರೆ, ಅವರು ಟ್ವಿನ್ಸ್. ಅವ್ರು ಇವತ್ತು PhD ಈ ಸಲ ಮುಗಿತಾ ಇದೆ ಅಮೆರಿಕದಲ್ಲಿ. ಒಂದೇ ₹1 ಖರ್ಚು ಮಾಡದೆ, ಒಂದೇ ಒಂದು ನಾನು ಯಾವಾಗಲೂ ಅವರಿಗೆ ಹೇಳಿಲ್ಲ, ನೀವು ಇದನ್ನು ಕಲೀರಿ ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲಿ ABCD ಅನ್ನು ಕಲಿಸಿಕೊಟ್ಟವರು ನಾವಲ್ಲ, ನನ್ನ ಹೆಂಡತಿ ಮತ್ತು ನಾನಲ್ಲ. ಆದರೆ ಅವರು ಸ್ವಂತ ಇದರಲ್ಲಿ ಅವರದೇ ಹಣ, ಅವರದೇ ಅಪ್ಲಿಕೇಶನ್ ಹಾಕಿ, ಅವರದೇ ಇದು ಮಾಡಿಕೊಂಡು ಇವತ್ತು ಈ ಡಿಸೆಂಬರಲ್ಲಿ ನಮ್ಮ 2 ಮಕ್ಕಳು ಕೂಡ PhD ಅನ್ನು ಮಾಡ್ತಾ ಇದ್ದಾರೆ. 7 ವರ್ಷ ಆಯ್ತು ಅಮೆರಿಕಕ್ಕೆ ಹೋಗಿ. ತುಂಬ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ನಾನು ಆದರೆ ಒಂದು ಯಾಕಂತ ಹೇಳಿದ್ರೆ, ಇದನ್ನು ಯಾಕೆ ಹೇಳ್ತೇನೆ, ನಿಮ್ಮ ಮಕ್ಕಳು ಕೂಡ ಹಾಗೆ ಆಗ್ಬೇಕಂತ ಹೇಳಿ ನನ್ನ ಆಸೆ. ಆದರೆ ನಿಮ್ಮ ಗಮನ ಅವ್ರ ಹತ್ರ ಇರಬೇಕು. ನಾವು ಯಾಕೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ, ನಮ್ಮದೊಂದು ರೀತಿಯಲ್ಲಿ ಬೇರೆ ವ್ಯವಹಾರ ಇತ್ತು, ನಾವು ಬಿಸ್ನೆಸ್ಸಲ್ಲಿ ನಾವು ಆ ರೀತಿಯಲ್ಲಿ. ಇನ್ನೊಂದು ವಿಚಾರ, ನಾನು ಇವತ್ತು ತುಂಬ ಸಂತೋಷದಿಂದ ಇಲ್ಲಿ ಈಗ ಮಾತಾಡಲಿಕ್ಕೆ ಕಾರಣ ಯಾಕಂತ ಹೇಳಿದ್ರೆ, 2 ಅತಿಥಿಗಳು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಅದಕ್ಕಿಂತ ಮೊದಲು ಇವತ್ತು ರಾತ್ರಿ ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಮಳೆ ಬಂದೆಲ್ಲ, ನಾನು 10 ಗಂಟೆಗೆಲ್ಲ ನಮ್ಮ ಇಲ್ಲಿ ಕಲ್ಲಾಪಟ್ಟ ಅಲ್ಲಿ ನೀರೆಲ್ಲ ಮುಳುಗಿದ್ದೆ. ತುಂಬ ಇದಾಗಿತ್ತು, ಅಲ್ಲಿ ಹೋಗಿ ನೀರು ಮುಳುಗಿ ಮನೆಯೆಲ್ಲ ಒಳಗೆಲ್ಲ ನೀರಿದ್ದೆ. ಒಂದು ಮಾತಾಡುವಾಗ ಸಹ ಸ್ವಲ್ಪ ಒಂದು ರೀತಿಯಲ್ಲಿ ಯಾಕೆ ಬರ್ತೇನೆ ಇಲ್ವ ವಿಚಾರದಲ್ಲಿ ಆಯ್ತು. ನನಗೆ ಇಲ್ಲಿ ಬಂದು ಒಂದು ಡ್ಯಾನ್ಸ್ ನೋಡಿದೆ ನಾನು, ಖಂಡಿತವಾಗಿ ಅದೊಂದು ಮಕ್ಕಳ ಡ್ಯಾನ್ಸ್ ಅಷ್ಟು ಒಂದು ರೀತಿಯಲ್ಲಿ ನನಗೆ ಸಂತೋಷವನ್ನು ಕೊಟ್ಟು, ಆ ಮಕ್ಕಳ ಹೆತ್ತವರು ಮತ್ತು ಮಕ್ಕಳಿಗೆ ಕಲಿಸಿಕೊಟ್ಟ ಆ ಟೀಚರ್ನವರು, ಅದೇ ರೀತಿಯಲ್ಲಿ ಎಲ್ರಿಗೂ ನನಗೆ ತುಂಬ ಸಂತೋಷವಾಯಿತು. ನಮ್ಮ ಶಾಲೆ ಭಗವತಿ ಶಾಲೆಯನ್ನು ಪ್ರಾರಂಭವಾಗ ನಾನು ಅಧ್ಯಕ್ಷ ಆಗಿದ್ದೆ. ಇವತ್ತು ಕೂಡ ನಾನು ಇದ್ದೇನೆ ಇಲ್ಲಿ. ಪ್ರವೀಣ್ ಅಂತ ಅವರು, ನಾವು ಮೊದಲಿಂದಲೂ ನಾವು ಇಲ್ಲಿದ್ದೇವೆ. ನೀವೆಲ್ಲರೂ ಸಾಧಾರಣ 11 ವರ್ಷದಿಂದ 10 ವರ್ಷದಿಂದ ನಮ್ಮೊಟ್ಟಿಗಿದ್ರಿ, LKG UKG ಈ ಶಾಲೆಯನ್ನು ಇನ್ನೂ ನಾವು ಹೆಚ್ಚಿನ ಎತ್ತರಕ್ಕೆ ಮುಟ್ಟಿಸಬೇಕು. ಯಾಕಂತ ಹೇಳಿದ್ರೆ, ಇಂಥ ಒಂದು ಶಾಲೆ, ಒಂದು ಭಗವತಿ ಶಾಲೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ ಒಂದು ಸಮಾಜದ ಇರುವಂಥ ಶಾಲೆ ಅಂತ ಹೇಳಲಿಕ್ಕೆ, ಒಂದೇ ಒಂದು ಶಾಲೆ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಸ್ಪೋರ್ಟ್ಸಲ್ಲಿ ನಾವು ಇವತ್ತು ಕೂಡ ನಮ್ಮ ಶಾಲೆ ಭಗವತಿ ಶಾಲೆ ಸ್ಪೋರ್ಟ್ಸು, ಆದರೆ ಕಲ್ಚರಲ್ ಇವೆಂಟ್ಸ್, ಬೇರೆ ಎಲ್ಲ ವಿಷಯದಲ್ಲಿ ನಾವು 1ನೇ ಸ್ಥಾನದಲ್ಲಿ ನಮ್ಮ ಶಾಲೆ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಅಧ್ಯಕ್ಷ ಸ್ಥಾನದಲ್ಲಿ ನನಗೆ ಇವತ್ತು ಕೊಟ್ಟಂಥ 2 ಸ್ಪೀಚ್ಗಳು
ಅವರ ಅದೇ ರೀತಿಯಲ್ಲಿ ನಡ್ಕೊಂಡ ಈ ಕಾರ್ಯಕ್ರಮಗಳ ವಿಚಾರದಲ್ಲಿ ತುಂಬ ಸಂತೋಷ ಕಂಡುಕೊಂಡು ನಾನು ಇವತ್ತು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ದಯಮಾಡಿ ನೀವೆಲ್ಲ ಮಕ್ಕಳನ್ನು ನನ್ನ ಮಕ್ಕಳಾಗಿ ನೀವು ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದರೆ ಆ ಒಂದು ಕೆಲಸವನ್ನು ನೀವು ಮಾಡಿದರೆ ಪುಣ್ಯ ಬರ್ತದೆ. ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ಬೇಕಂತ ಕೆಲಸದ ವಿದ್ಯೆ ಅಂತ ಹೇಳಿದರೆ ಎಲ್ರಿಗೂ ಬೇಕಾಗಿದ್ದು ಅನಿವಾರ್ಯ ಆಗಿದೆ. ಹೇಗೆ ಊಟ ಆಗಿದೆ, ಹೇಗೆ ನಮಗೆ ಗಾಳಿ ಬೇಕು, ಹೇಗೆ ನಮಗೆ ಎಲ್ಲ ವಾತಾವರಣದಲ್ಲಿ ಒಳ್ಳೆ ಇದು ಬೇಕು, ಅದೇ ರೀತಿಯಲ್ಲಿ ವಿದ್ಯೆ ಕೂಡ ಅನಿವಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಟ್ಟುಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂಚನೆ ನೀಡಿದಂತಹ ತಮಗೆ ಧನ್ಯವಾದಗಳು ಸರ್. ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಈಗ ಧನ್ಯವಾದ ಸಮರ್ಪಣೆ ನನ್ನ ಸಹ ಶಿಕ್ಷಕಿ ಶ್ರೀಮತಿ ರೇಷ್ಮಾರವರಿಂದ. ಎಲ್ಲ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಆತ್ಮೀಯ ನಮನಗಳು. ಇಂದು ನಮ್ಮ ಪ್ರೌಢಶಾಲಾ ವಿಭಾಗದ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಮಹಾಸಭೆಯು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ಈಗ ನಾವು ಈ ಸಭೆಯ ಮುಕ್ತಾಯ ಹಂತದಲ್ಲಿದ್ದೇವೆ. ಇಂದಿನ ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಪೋಷಕರಿಗೆ ಉತ್ತಮ ಸಂದೇಶಗಳನ್ನು ನೀಡಿದಂತಹ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದ ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿರುವ ಶ್ರೀಮತಿ ನೀತಾ ಗಟ್ಟಿ ಇವರಿಗೆ ಹೃದಯ ತುಂಬಿದ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ನ ಬ್ಲಾಕ್ ಹೆಲ್ತ್ ಆಫೀಸರ್ ಆದಂತಹ ಶ್ರೀಮತಿ ಲಲಿತಾ ಇವರಿಗೂ ವಂದನೆಗಳು. ನಮ್ಮ ಶಾಲಾ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾರ್ ಇವರಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ಶಾಲೆಯ ಎಲ್ಲ ಕಾರ್ಯಗಳಿಗೂ ಸ್ಪಂದಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ರಾಘವ್ ಎನ್ ಉಚ್ಚಿಲ್ ಇವರಿಗೂ ವಂದನೆಗಳು. ಶೈಕ್ಷಣಿಕ ಅಗತ್ಯಗಳಿಗೆ ಸ್ಪಂದಿಸುತ್ತಾ ನಮ್ಮ ಶಾಲೆಯ ಪ್ರಗತಿಗೆ ಸದಾ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾರ್ ಇವರಿಗೂ ತುಂಬಿದ ಧನ್ಯವಾದಗಳು. ಅದೇ ರೀತಿ ಶಾಲೆಯ ಬಗೆಗೆ ಆತ್ಮೀಯ ಭಾವವನ್ನು ಹೊಂದಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ್ ತಲ್ಪಾಡಿ ಇವರಿಗೂ ಧನ್ಯವಾದಗಳು. 2019-20 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಅಮರ್ನಾಥ್ ಇವರಿಗೂ ಧನ್ಯವಾದಗಳು. ಅಂತೆಯೇ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಪ್ರವೀಣ್ ಬಸ್ತಿ ಇವರಿಗೂ ವಂದನೆಗಳು. ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಹೇಮಚಂದ್ರ ಆಚಾರ್ಯ ಇವರಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಭಗವತಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುರೇಖಾ ಜೆ ಇವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ವಿದ್ಯಾರ್ಥಿಗಳ ಪೋಷಕರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಮಂತ್ರಿಮಂಡಲದ ವಿದ್ಯಾರ್ಥಿಗಳಿಗೂ ವಂದನೆಗಳು. ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಸಕುರಲ್ ಚಾನೆಲ್ನವರಿಗೂ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ರೇಷ್ಮಾರವರಿಗೆ.